Hi, hello, welcome to all. Rest ಇವನ್ ಹೆಸರು ತುಲಾಂತ ಒಳ್ಮೆ ಒಂದು ಶಾರ್ಟ್ ಮೂವಿ ಮಸ್ತ್ ಬುಧವಾಗ್ತಿತ್ತು ಮಸ್ತ್ ಜನಕ್ಕೆ ಲೈಕ್ ಆದಿತ್ತು ಅವೇ ಧರ್ಮದೇ ಆ ಶಾರ್ಟ್ ಮೂವಿ ಏತು ಟ್ರೆಂಡಿಂಗ್ ಆಗಿ ಪಣ್ಣ ಕೊರೋನಾ ಲಾಕ್ಡೌನ್ ಮುಗಿದಪ್ಪ ಆ ಮಸ್ತ್ ಜನಕ್ಕೆ ಎಂಟರ್ಟೈನ್ಮೆಂಟ್ ನೇಚರ್ದೆ ಅವಾಗ ಮಸ್ತ್ ಸಾಂಗ್ ಬಂದ್ರೆ ಶಾರ್ಟ್ ಮೂವಿ ಮಸ್ತ್ ಜನ ಖುಷಿಗೊಳ್ನ ಶಾರ್ಟ್ ಮೂವಿ ಧರ್ಮದೇವ ಅವೇ ಶಾರ್ಟ್ ಮೂವಿ ಇನ್ನು 2024 ಅವೇ ಟೈಟಲ್ ನೀವು ನಿಂತಿದ್ದಾಗೂ ನಿರ್ದೇಶನಗಳು ಒಂದು ಮೂವಿ ಬೈತೆ ಅವೇ ಧರ್ಮದೇವ ಅವೇ ಮೂವಿ ಇದು ಜುಲೈ 5 ರಿಲೀಸ್ ಆಗಿರೋದು ಆಯ್ತು ದುಂಬು ನಾವು ಆ್ಯಕ್ಟ್ ಮಾಡ್ತಾರೆ ಅನ್ಸಲ್ಲ ಆರ್ಟಿಸ್ಟ್ ಆಗಿರೋರಿಗೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಕೊಂಚಾವತ್ತು ಪಾತ್ರೆ ಕಥೆ ಮಾಡ್ತಾರೋರು ಅದಕ್ಕೋಸ್ಕರ ಇಡೀ ನಮ್ಮೊಟ್ಟಿಗೆ ಆಯ್ತು ಲೀಡ್ ರೋಲ್ ಮಾಡ್ತಾರೆ ಚೆನ್ನಾಗಿ ನಾಯಕನ ಡ್ಯಾನ್ಸ್ನ ರವಿಸ್ತ ಇದು ನಮ್ಮೊಟ್ಟಿಗೆ ಬೇರೆ ಆರೇಡ ಧರ್ಮದೇವ ಮಿಚ್ಚದ ಎಕ್ಸ್ಪೀರಿಯನ್ಸ್ ಎಂಚು ಧರ್ಮದೇವ ಫೀಚರ್ ದಾಯ್ಕು ಓಡೋದು ಓವರಾಲ್ ಧರ್ಮದೇವರ ಬಗ್ಗೆ ಕ್ವಾತೆ I loved your acting and the cast was brilliant. ಇದರ ಒಟ್ಟಿಗೆ ಧರ್ಮದೇವದ ನಾಯಕ ರವಿಸ್ತ ಅನಾ ಕಾರ್ಯಕ್ರಮ ಸ್ವಾಗತ ಮತ್ತೆ ಜಸ್ಟ್ ತಾನದ ಪ್ರೀಮಿಯರ್ ಅದು ಡೈರೆಕ್ಟ್ ಇದೆ ಓವರಾಲ್ ಎಕ್ಸ್ಪೀರಿಯನ್ಸ್ ಹೆಚ್ಚಿದೆ ಧರ್ಮದೇವದ ಪ್ರೀಮಿಯರ್ ಧರ್ಮದೇವದ ಪ್ರೀಮಿಯರ್ ಬಗ್ಗೆ ಬಂದ್ಕೊಂಡ ಹೊಸ ಎಕ್ಸ್ಪೀರಿಯನ್ಸ್ ಇರಲಿ ಕೊಂಡ ಎಕ್ಸ್ಪೆಕ್ಟ್ ಬಲ್ತಿದ್ದ ಏನೋ ಕೊಂಡ ಎಕ್ಸ್ಪೆಕ್ಟೆಡ್ ವೀರ್ದು ಒಂದು ರೆಸ್ಪಾನ್ಸು ಒಂದ ಮಾತಿರಲ್ಲ ಒಂಜಿ ಅಲ್ಪದಕ್ಕೆ ಬಜ್ಜಿ ಕಂಟೆಂಟ್ ಸಿನಿಮಾದ ಹಸಿವಿತ್ತು ನೋಡಿಯತ್ತೆ ಬಜ್ಜಿ ಕಂಟೆಂಟ್ ಸಿನಿಮಾ ಈ ಕಾಮಿಡಿ ಮಾತ ಜನ ಬಿಡ್ತೇವೆ ಫೈಟ್ ಮಸ್ತ್ ಇತ್ತು ನಾವು ಒಂಜಿ ಕಂಟೆಂಟ್ ಬೇಸ್ ಸಿನಿಮಾ ಬೋರ್ಡ್ ಬಂತು ಒಂದು ಇಂಟೆನ್ಷನ್ ಇತ್ತು ತೋಜೋಡು ಆ ಟೈಮ್ ಎಕ್ಸಾಕ್ಟ್ ಎಂಟ್ರಿ ಕೊಟ್ಟು ಆಸಮ್ ಈ ಮಸ್ತ್ ಸೆಕೆತ್ತ ಟೈಮ್ ಬರ್ಸ ಬಂದಾಗಿಂಚ ಖಂಡಿತ ಅದು ವಿಚಾರ ಧರ್ಮದೇವ ಎಂಟ್ರಿ ಆ ಥರ ಖಂಡಿತ ಇದಾಗಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾಯಕನ ಅಂದ ಇದಾಗ ಇಂಚಾನು ತಾನೇ ನನಗೆ ತಾನದ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಕೊಂಡ್ಬೇನ ತಾನಿಡ ಇತ್ತು ಶೋ ಇತ್ತು 10 ಗಂಟೆಗೆ ಎನಿಕುವರೆಗೆ ಬೋತ ಎಲ್ಲ ಬರ್ತಿದ್ದೇನೆ ಒರೆಯರಿ ಬರೆಯಸರು ಕೆಲವದಾಗಿ ಪರಿಚಯ ಇದ್ದಾರೆ ದೇವರಾಜ ಮನ್ಬಿ ಕೇಳೋ ಪರಿಚಯ ನಾನು ಮಾತ್ರ ಪ್ಯಾಕೇಜ್ ಎರಡು ಬಂಡೆ ನಮ್ಮ ಸಿನಿಮಾ ಸಕ್ಸಸ್ ಗೊತ್ತಾಗ್ತದೆ ಬಂದ ಇತ್ತೆ ತಾಳಿದ ಇತ್ತು ಜನ ಆಡಿಯನ್ಸ್ಗೆ ಏನೋ ಪರಿಚಯ ಇದೆ ಅದೇ ಬಾಪ್ಕಾರ್ ತಿನ್ನಂತಿರು ಪುರ ತಿರುವಂತೆ ಬಂದೆ ಇನ್ನೊಂದು 2 hours ಆಯ್ಕ ಒಬ್ಬ ಪಾತ್ರಲ್ಲ ಬರ್ತದೆ ಎರಡು ಪಾತ್ರ ಇರೋಣ ಶೋ ಸಕ್ಸಸ್ ಸಿನಿಮಾ ಸಕ್ಸಸ್ ಲೆಕ್ಕ ಅಂತ ಜನ ಕೃಪ ದೈವದ ಕೃಪಣ ದಾದ ಗೊತ್ತಿಜ್ಜಿ ಸೇಮ್ ಮಂಚನ ಶೋ ನೀರು ಬರ್ತಾರೆ ಇವತ್ತೆಲ್ಲ ಹೈ ಸಜ್ಜಿ ಕ್ಯಾರೆಕ್ಟರ್ ಸಿನಿಮಾ ಸೂಪರ್ ಕೊಂಡ ಸಿನಿಮಾ ಗೊತ್ತು ತಾಕತ್ತು ಕೊಂಡ ತಾಕತ್ತುಂಡ ರೆಟ್ಟವರು ಮುಂಚೆ ತಾನೇ ವಾಲ್ಡ್ ಯಾವ ಏರಿಯಾ ಗೊತ್ತಿಜ್ಜಿ ಆಫ್ಟರ್ ಇದು ಮಾತ್ರ ಬಂದು ಎಕ್ಸಿಟ್ ಆಗೋದಿಲ್ಲ ಪ್ರತಿಯೊಂದು ಸಂಜೆವಾದ ಬಗ್ಗೆ ಅವು ಬಂದಾಗ ಅವು ಆಯ್ತು ತಾಕತ್ತು ಯಾಕಂದ್ರೆ ಕಂಟೆಂಟ್ ಸಿನಿಮಾ ತಾಕತ್ತು ಬರೋಲ್ಲ ಇದು ಕಿರ ಫಸ್ಟ್ ಮೂವಿ ಐದು ತುಂಬ ನಮೋಜ್ ವಾಕ್ ಮತ್ತು ಆಕೆ ಮೂವಿ ಅಂತ ಧರ್ಮದೇವ ಬಗ್ಗೆ ಚಾಲನೆ ಕಿರ್ನಂಚೆ ಆಕೆ ಮೂವಿನಿ ಅವು ಕನ್ನಡ ಇರ್ತದೆ ಅನ್ಸಲಿ ನೆನಪು ಒಂಚೂರು ಕನ್ನಡದ ಟಚ್ ಇತ್ತು ಸೀರಿಯಲ್ ಪೂರ ತಿಂದಿದ್ದಾರ ಒಂದು ಸ್ವಲ್ಪ ಟಚ್ ಇತ್ತು ಶೋಪ್ ಬರ್ತಿತ್ತು ತಿಳ್ತಾ ಬಂದಾಗ ಬರ್ತದೆ ನನಗೆ ಅವೇ ಒಂದು ಐತೆ ಮುಂಚೂರು ನಮ್ಮ ಡೈರೆಕ್ಟ್ರಿಗೆ ಇಷ್ಟ ಅದು ಈಗ ಒಂದು ಕ್ಯಾರೆಕ್ಟರ್ ಉಂಟು ಎಲ್ಲಿಯ ಕ್ಯಾರೆಕ್ಟರ್ ಇನ್ನೇ ಕ್ಯಾರೆಕ್ಟರ್ ಇದೆ ಕ್ಯಾರೆಕ್ಟರ್ ಇತ್ತು ಒಂದು ಕ್ಯಾರೆಕ್ಟರ್ ನೀರಾಯ್ತು ಹೋಗ್ತಾರೆ ಅದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಅವ್ನಿಗೆ ಸೆಲೆಕ್ಟ್ ಆದಿರ್ತೀರ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅವನ ಫ್ರೆಂಡ್ ಅಂತಾರೆ ನಾನು ಒಂದಿನ ಆಯ್ಕೆ ಫೋನ್ ಬಂದೆ ಪೊಲೀಸಾ ಬರೋದು ಇಂಪಾರ್ಟೆನ್ಸ್ ಉಂಟಾ ಇಂದ ಆ ಕ್ಯಾರೆಕ್ಟರ್ ಅವ್ರು ಇಕ್ಕಿ ಸೂಟ್ ಹಾಕಿ ಮಲ್ತಾರೆ ಅಣ್ಣ ಇರೋ ಬರೋದ್ರೆ ನಾನು ಮಲ್ತೆ ಹಾಂ ರೀ ಒಂದು ಸಮಯ ಬೇಕಾ ಒಂದು ತಿಂಗಳು ಡಿಸ್ಕಷನ್ ಬರೋ ತೋರಿಸ್ತೀನಿ ಅಣ್ಣ ಹೀರೋಯಿನ್ ಕೆಲಸ ಉಂಟ್ಲೆ ಹೀರೋ ಒಂದು ಫ್ಯಾಮಿಲಿದ ಟ್ರ್ಯಾಕ್ ಬಾರದೆ ಏನಂತಂದೆ ಪರವಾಗಿ ಹೀರೋ ಓಕೆ ಹಾಕಿಸಿದ್ರೆ ಫ್ಯಾಮಿಲಿ ಬರಂಡಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ ದೇ ಹೀರೋಯಿನ್ ಉಂಡಿ ಹೌದು ಹೀರೋಯಿನ್ ಬೇಕು ಅದೇ ಓಕೆ ಇಂಡಿಯಾ ಇಂದ ಒಬ್ಬರು ಹೀರೋಕ್ಕೆ ಹೀರೋಯಿನ್ ಲಾತೆ ದಾದ ಕತೆ ನಾನು ಲಾತೆ ಹೀರೋಯಿನ್ ಲೆಕ್ಕ ಹಾಕ್ಬೋದು ಲಾತೆ ಹಾಕ್ಬೋದು ಬೊಕ್ಕಾಯ್ತು ಎಷ್ಟು ಟೆಸ್ಟ್ ಬರುತ್ತೆ ಓಪನ್ ಅಂಚ ಹೀರೋಯಿನ್ ಪಿಕ್ಚರು ಮೇನ್ ಕ್ಯಾರೆಕ್ಟರ್
ಹೀರೋ ಮಾರ್ಮೆಂಟ್ ಬಟ್ ಬೇರೆ ಟೂಟಾನಲ್ಲಿ ಗೊತ್ತಾಯಿರೋ ಯಾನು ಲೀಡ್ ಮಾಡ್ಕೊಂಡಿಲ್ಲ ಅಲ್ಲಿರೋ ಕ್ಯಾರೆಕ್ಟರ್ಸ್ ಮಕ್ಕಳು ಅಂದರೆ ಈ ಪಾತ್ರದ ಒಂದು ಲೀಡ್ ನಟ ಅದಕ್ಕೂ ಅಂಡ್ ದಿಟ್ಟು ಕಂಟೆಂಟೇ ಹೀರೋ ಧರ್ಮದೈವನೇ ಹೀರೋ ಬಕ್ಕ ಪ್ರತಿ ಪಾತ್ರಗಳ ಹೀರೋ ಹೋಗುದ ಪ್ರತಿ ಪಾತ್ರ ಅಲ್ಲ ನಮ್ಮ ಗೊತ್ತಿನ ಪ್ರತಿವರಿಲ್ಲ ಆತ್ ಹೊಸಬೇರು ಒಳ್ಳೆ ಗೊತ್ತಾಪ ಏರ್ಲ ಏನು ಹೊಸಬೇ ಇನ್ನೊಟ್ಟಿಗೆ ಬಲ್ತಾನ 4 ಜನ ಹೊಸಬೇರು ಏರ್ಲ ಎರಡು ಹೊಸಬೇರು ಫೇಲ್ ಆಗೋಜಿ ಅವಾಗ ಬೆಂಗಳೂರೇ ಗೊತ್ತಾಗ ಮಾತಾಡ ಏನು ಓಡ್ತಾರೆ ಸುಂಗು ಮಾತಾಡಲ್ಲ ಸ್ಕೇನ್ ಇದು ದುಂಡು ಆರ್ಟಿಸ್ಟ್ ಕೇನೋದಿರ್ತಾನೆ ಇಜ್ಜಿ ಅವ ಹೊಸ ಥರದಲ್ಲಿ ಗೊತ್ತಾಪಿಜ್ಜಿ ಇತ್ತು ಅವೊಂಥರ ಖುಷಿ ಆಗಲಿ ಮತ್ತು ಬರ್ತೀವು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರಿಗೆ ಕೇಂದ್ರ ಒಂಥರ ಇದು ಇಕ್ತ ಒಂದು ರೆಕಗ್ನೈಸರ್ ಆರ್ಟಿಸ್ಟ್ ಇದು ಇದು ಕೆಲವು ಸೀರಿಯಲ್ಸ್ ಮಾನ್ ಅವು ಎಕ್ಸ್ಪೀರಿಯನ್ಸ್ ಇಂಚೆ ಫಸ್ಟ್ ಯಾವುದು ಆರ್ಟಿಸ್ಟ್ ಆಗೋದು ಒಂದು ನಮ್ಮ ಡೈರೆಕ್ಟ್ಲ ಒಂದೇ ಫೀಲ್ಡ್ ಆದರ್ಶ ಫಿಲ್ಮ್ ಫೀಲ್ಡ್ ಬರ್ತಲ್ಲ ಕಲ್ತದ ಇಕ್ಕಲ್ಲ ಆರ್ಟಿಸ್ಟ್ ಆಗೋದೇ ಗೊತ್ತಾ ನಾನು ಹಿಂಗೆ ಟೆಕ್ನಿಕಲ್ ಫೀಲ್ಡ್ ಕೆಲಸ ಅಂತ ಆದ ಬಟ್ ಅದು ತುಡಿತದೆ ಅವಕ್ಕೋಸ್ಕರ TR ಸೀತಾರಾಮ್ ಸರ್ ಅಡಿಗೆ ಅದೊಂದು ಚಾನ್ಸ್ ಏನಾಗುತ್ತೆ ಹೋದಾಗ ಇನ್ನು ಕನ್ನಡ ಭಾರಿ ಪ್ರಾಬ್ಲಮ್ ಇರ್ತಾನೆ ಮಸ್ತ್ ಪ್ರಾಬ್ಲಮು ಬಟ್ ಆ್ಯಪ್ ನೋಡ್ಬೋದು ತುಡಿತಾ ಓಡ್ಪಡೆ ಅದನ್ನು ಓಡ್ಪಡು ಓಡ್ ಬೇರೆ ಬಂದು ಹೋದ ಯಾರು ನೋಡ್ಬೇಕು ಅದನ್ನು ನೋಡ್ಬೇಕು ಟಿವಿಡ್ ಓಡ್ಬಿಜ ಟಿವಿಡ್ ಬರೋದು ಇದ್ದಾರೆ ಸಿ ಸರಿ TR ಸೀತಾರಾಮ್ ಸರ್ ಕೇಂದ್ರ ದಾದಂಗೆಲ್ಲ ಇಂಗ್ಲೀ ಕನ್ನಡ ಪೋಡು ಮಂಗಳೂರು ಎಕ್ಸೆಲ್ ಎಲ್ಲ ಕನ್ನಡ ಮಸ್ತ್ ಪ್ರಾಬ್ಲಮ್ ಉಂಟು ನೀನು ಆರೋಗ್ಯ ಎಲ್ಲೇ ಕ್ಯಾರೆಕ್ಟರ್ ಮುಂಪೇರು ಆಯ್ತು ಇಲ್ಲ ಆಗಲ್ಲ ವರ್ಕೌಟ್ ಆಗೋದಿಲ್ಲ ನಾವು ಅವಕ್ಕೆ ಹಠಬಾರ್ದು ನಾನು ಊರ್ದ ಬೀತಕ್ಕಿಲ್ಲ ಅಕ್ಕಿಂತ ಕನ್ನಡನೇ ಪಾತ್ರ ಕಾರಣ ಏನು ಬೆಂಗಳೂರು ಕನ್ನಡ ಸ್ವಚ್ಛ ಒಂದು ಉದ್ದೇಶ ಕಾಲೇಜ್ ಅದಕ್ಕೆ ತೊಂಡೆ TR ಸೀತಾರಾಮ್ ಸರ್ನೇ ಪಾಸ್ ಇರೋದು ಆರು ಮೇಜರ್ ಕ್ಯಾರೆಕ್ಟರ್ ಅವೇ ಸೀರಿಯಲ್ ಕರಿಯರು ಮುಕ್ತ ಅವಟ್ಟೇನ ಜರ್ನಿ ಶುರು ಆಗಕ್ಕೆ ಅವಳದ ಬುಕ್ಕ ಸಂಬಂಧ ಒಂದು ಮೇಜರು ಸೆಕೆಂಡ್ ಲೀಡ್ ಲೆಕ್ಕ ಒಂದು ಕ್ಯಾರೆಕ್ಟರ್ ನೋಡ್ತೆ ಒಂಚೂರು ಜರ್ನಿ ಏನೋ ಶುರು ನಮ್ಮ ವಯಸ್ಸಲ್ಲಿ ಬಂದೆ ಮಕ್ಕ ಒಂದು ಸಿನಿಮಾ ಮೂವಿ ಮಾಡಿದೆ ಆ ಥರ ಅದು ಫುಲ್ ಮಲ್ಲ ಕ್ಯಾರೆಕ್ಟರ್ ಕಿನ್ನೆ ಕ್ಯಾರೆಕ್ಟರ್ ಅಂತ ಇದು ಮಸ್ತ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಮಸ್ತ್ ವರ್ಕ್ ಮಾಡಿದ್ದೀನಿ ನಾನು ಸಡನ್ ಆದ ಧರ್ಮದೇವ ಬಂದಾಗ ಇರೋ ಆ್ಯಕ್ಟಿಂಗ್ ಬಂದಾಗ ಫೋಡಿಗೆ ಅನ್ಸದ ಬಂದು ಹಿಂಗೆ ಕತೆನೇ ಗೊತ್ತಿಚ್ಚಿ ಏನೇ ಕೆಲಸ ಅದು ಆ್ಯಕ್ಟ್ ಮಾಡ್ತದೆ ಏನು ತಂದು ಬರ್ತಾರೆ ಒಟ್ಟಿನಾಗ ಒಂದು ಶಕ್ತಿ ಇರ್ತೀನಿ ಡೈರೆಕ್ಟ್ ಅರೆ ನಾನು ಯಾಪಲ್ಲ ಸುರಿಸೋಡ್ದೆ ಗೊತ್ತಾ ದಾಲ ಗೊತ್ತಿಜ್ಜಿ ದಾದ ಗೊತ್ತುಂಡು ಯಾರೆಲ್ಲ ಗೊತ್ತಿತ್ತು ಹಿಂಗೆ ಬ್ಲ್ಯಾಂಕ್ ಅದು ಒಂದು ಕ್ಯಾರೆಕ್ಟರ್ ಬೇಡ ಅಲ್ಪ ಇನ್ನೂ ಬೇರೆಗೆ ಲೈಕ್ ಸ್ಪೆಷಲ್ ಥ್ಯಾಂಕ್ಸ್ ಬಂದಾಗ ಅವೇ ಅನ್ನು ನಾನು ಬಂದು ಬರ್ಬೇಕು ಎಂಚೆ ಮಾಡ್ಬಾರ್ದು ಕತೆ ಗೊತ್ತಿಜ್ಜಿ ನಾಲ ಬ್ಯಾಕ್ಗ್ರೌಂಡ್ ಬಂತಿಜ್ಜಿ ಬೇರೆ ಹೀರೋಯಿನ್ ಇಜ್ಜಿ ಏರು ಆರ್ಟಿಸ್ಟ್ ಇಚ್ಚಿ ಇತ್ತೆ ಒಪ್ಪನ ಸಿಚುವೇಶನ್ ಇಸೆ ಮಾಡ್ತು ಅಂಚನೆ ಹೋದ ಕ್ಲೈಮ್ಯಾಕ್ಸ್ ಸರಲ್ಲಿ ಗೊತ್ತಾಯಿದ್ದೀನಿ ಇಂಚೆ ಅದು ಬಸ್ ಶೋಪ್ ಹೋಯ್ತು ಇಂತಿನವರಿಗೆ ನಾವು ಅವ್ರಿಗೆ ಬಂತು ಮೊದಲು ನಾವು ಗೊತ್ತೆ ನಾಳೆ ನಾರ್ಮಲ್ ಇತ್ತು ಮತ್ತೆ ಡೈರೆಕ್ಟ್ ಲೈವ್ ಶೂಟ್ದಾಗ ಒಂದು ಸೀರಿಯಲ್ ಉಂಟು ಒಂದಷ್ಟು ಪ್ರಾಬ್ಲಮ್ ಉಂಟು ನಂತ ಲೈಕ್ ನಮ್ಮ ಕಡೆ ಇಡದೆ ಫ್ರೆಂಡ್ ತೋತಿದ್ದಿ ರಾತ್ರಿ ವಾ ಕಿರ್ಚಾಟ ಅದು ಎನ್ನೆಲ್ಲ ಬೈಜಿ ರವಿ ಕಾನ್ಸಂಟ್ರೇಟ್ ಆಪು ಜಾಸ್ತಿ ಫುಲ್ ಟೆನ್ಷನ್ ಹೋಗ್ಬಾರ್ದ್ರಿ ಯಾಕಂದ್ರೆ ಫುಲ್ ಅದು ಫುಲ್ ಯಾಮನ್ ಜಿ ಕಾಂಡ ಲೈಟ್ ಕೊಂಡು ನಾನು ಶೂಟ್ ಮಾಡ್ತಾರೆ ಅಪ್ಪ ಮಾಡ್ಕೊಡ್ಬೋದು ಫ್ರೆಂಡ್ ಆತ ಒಂದು ಎಮರ್ಜೆನ್ಸಿ ಶಿಪ್ಸ್ ಹೋಗ್ತಿಲ್ಲ ಬಟ್ ಆ ರಿಸಲ್ಟ್ ಯಾಕೆ ಮುರಣಿ ಗೊತ್ತಾರೆ ಮುರಣಿ ಪೂರ ಗೊತ್ತು ಚಪ್ಪಳ ತಪ್ಪನೆ ಸಾರ್ಥಕ ನೆರವೇರಿಗಳ ಸಾರ್ಥಕ ಮಾಡ್ತಾ ದಯ ನೆರೆಯರು ಆ ನೆರೆದಾರ ಹಿಂಗೆ ಔಟ್ಪುಟ್ ಹೋಯ್ತು ಅಪ್ಪ ಗೊತ್ತಾ ನಂಗೆ ಹ್ಯಾಟ್ಸ್ ಆಫ್ ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಇಂಟ್ರೊಡ್ಯೂಸ್ ಆಕೆ ಒಟ್ಟಿಗೆ ಹಾಕೊಂಡಾಗ ಇಂಚಪ್ ಇಲ್ಲ ಒಂಜಿ ರೀತಿದು ಪೋಡಿಗೆ ಒಂದು ಖುಷಿಯವು ಒಂಜಿ ಕಡೆ ಡೆಂಚ ಹಾಕೊಂಡ ಆ ಸೀನಿಯರ್ ಆರ್ಟಿಸ್ಟ್ ನಮ್ಮ ಸಿನಿಮಾ ಪೂರಪ್ಪ ನಾಟಕದ ಉಪ್ಪ ಗಂಟ ಬಟ್ ಮಸ್ತ್ ಕಂಫರ್ಟ್ ಇರ್ತಾರೆ ಮಸ್ತ್ ದೀಪಕ್ ನಮ್ಮ ಮಾನಿ ಸರ್ ಮಾತೆಲ್ಲ ತುಂಬ ಕಂಬೇರು ರಮೇಶ್ ಅಂತೂ ರವಿ ಮಲ್ಪರಿ ಶೋಪ್ ಹೋಯ್ತು ಭಾರಿ ಶೋಪ್ ಹೋಯ್ದ್ರಿ ಗಾರೊಟ್ಟಿಗೆ ವರ್ಕ್ ಶಾರ್ಟ್ ಫಿಲ್ಮ್ ಮಲ್ತಿನಿದ್ದಾರ ಕಂಫರ್ಟ್ ಝೋನ್ ಇರ್ತಾರೆ ಇಂಚತ್ತು ಮಾದೆಲ್ಲ ಇಂಚತ್ತು ಫನ್ ಇದಾರ ಔಟ್ಪುಟ್ ನಮ್ಮ ಪಿಕ್ಚರ್ ಚುಪ್ಪಿನ ಈಗ ಇಂಡಸ್ಟ್ರಿಗೆ ಬೋರ್ಡ್ ಬಂದದು ಏಜ್ ದಾಸನ್ ಬಂಡೈಕ್ ಫಿಲ್ಮ್ ಅನ್ಕೊಡು ಅದು ಗ್ರಾಮದೆಲ್ಲ ಮಂತಿತ್ತಾನೆ ಫಿಲ್ಮ್ ಅನ್ಕೊಡು ಈಗ ಆರ್ಟಿಸ್ಟ್ ಆವಡము ಟೈಮ್ ನಾನು എനിക്ക് ಆಲ್ಮೋಸ್ಟ್ ಒಂದು SLC ಟೈಮ್ಗಳು ಈ ಯಕ್ಷಗಾನ ಪೂರ ತೊಪ್ಪು ಭಾರಿ ಒರ್ಲಿ ಯಕ್ಷಗಾನ ತೊಪ್ಪು ಒರ್ಲಿ ಬಂದ ಒಡೆ ಮುಟ್ಟಕಂದ ಯಕ್ಷಗಾನ ಲೆತ್ತೋಕೋಯ್ತು ಅನ್ನ ಅಜ್ಜಿರೊಟ್ಟಿ ಗರಟೆ ಅಜ್ಜಿಗಳು ಭಾರಿ ಆಸೆ ಕೋಲಾರ ದೂರ ಇತ್ತು ಇಂಚಿತ್ತಂದ ಪೇಜಿ ಬುಚ್ಚಪ್ಪ ವಿನಾಜಿ ಶೋಕ್ ಹೋಯ್
ఇచ్చి వీళ్ళతో అని వలసపోతే చెప్పులు తినని చేస్తాయి ఈయనతో పోవడం మాత్ ఇంట్రెస్ట్ ఒక అవే తన సన్నివేశం నెక్స్ట్ డే స్కూల్లో ಯಾರೇ ಈಚೆ ತುಂಬೊಬ್ಬರು ಕಟ್ಟದು ತಿಂದು ಒಬ್ಬರು ಆ್ಯಕ್ಟ್ ಮಾಡ್ತಾರೆ ಆತನ ಓಯ್ ಸೂಪರ್ ಓಯ್ ಸೂಪರ್ ಅವು ಎಸ್ಪೈರ್ ಅದು ಹಿಂದಕ್ಕೆ ಇಂಚು ಅದನ್ನು ಒಕ್ಕಿಂಕ್ಲ ಯೋಕಮಂಡಲ ಅಂತ ಸಿನಿಮಾ ಓದ್ತಾ ಐಟೇ ಡ್ರಾಮಾ ಮಾಡ್ತಾರೆ ಸುಮ್ಮನೆ ಏನೇ ಎಫೆಕ್ಟ್ ತೆಲುಗಿನ ಬಾರಿ ಪೂರ್ತ ಎಲ್ಲೆಲ್ಲ ಸೀಕ್ವೆನ್ಸ್ ಚಂದ ವರ್ಷದಲ್ಲ ಅವ್ರು ಐನೇ ನಿಮಿಷದ ಮುಪ್ಪಲ್ಲಿ ಓಯನ ಶಿಲ್ಪ ಅನ್ನೋದು ಪೂರ್ಣ ಪ್ರಮಾಣದ ನಾಟಕ ನಮ್ಮ ಆ ಲೆವೆಲ್ ಆ ಟೈಮ್ಗೆ ಚೇಂಜ್ ಆಗೋದು ಅವು ಶೋ ಕೊರಿಯುತ್ತೆ ಅವರ ಅವನೇ ಸೇರ್ಬೋದು ಅವು ಆ ಯೋಕಮಂಡಲದ ಆತ ಸರೌಂಡ್ ಓದಿದ್ರು ಹರಿ ಫೇಮಸ್ ಆಗುತ್ತೆ ಹಾಯ್ ఒక బుక్ బీచ్ ನೀವು ಆಟ ನೋಡ್ತಾರೆ ಬೇಜಾರು ಬರೆಸೋರು ಆಮೇಲೆ ಫಿಲಮು ಸೀರಿಯಲ್ ಅವನ್ ಜೋಫ್ರೆ ಅಂಚೆ ಬಂದು ನೀನಾಸಮು ಪೂರ ಪಾಡೆ ಇದು ಬರೋ ಪಾಡೆ ಪ್ರಾಸ್ಪೆಕ್ಟಸ್ ಬೈಸಿಂದು ಇಂದು ಆಯ್ತು ತಿಳ್ಕೊಂಡು 5 ಗಂಟೆ ಲಕ್ಕದ ಯೋಗ ಮಾಡ್ಬಿಡು ಇಂಚು ಆಕ್ಚುಲಿ 30 ಓಡಿಸ್ಬಿಡ್ತು 5 ಗಂಟೆ ಹೋಗಿ ಇಂಪ್ರ ಮಾಡ್ತಾರೆ ಬಂದು ಅಕ್ಕ ಅದಾದ್ಮ ಅದು ಇದಕ್ಕೆ ಸೇವುಗ ಕಡಪುರಿ ಮಕ್ಕಳು ಜೀವಾಲ್ದಾನ್ ಸುಳ್ಯ ಅದನ್ನು ಬೀದಿ ನಾಟಕ ಅದನ್ನು ಒಂದು ಸುದ್ದಿ ಬಿಡುಗಡೆ ಬರ್ತಿತ್ತು ಜನಗಳು ವಿತಿನ್ ಸೋಷಿಯಲ್ ಸರ್ವಿಸ್ ಅಲ್ಲ ಈ ಏಡ್ಸ್ ಬಗ್ಗೆ ಐತೆ ಬಗ್ಗೆ ಬೀದಿ ನಾಟಕಪ್ಪ ಅಯ್ಯೋ ಭಾರಿ ಖುಷಿ ಅಂದರೆ ಒಂಥರ ಎಕ್ಸ್ಪೀರಿಯನ್ಸ್ ಆಗ್ಬಿಡತ್ತ ಐಟೆ ಇದು ಜೀವನ ಸೀರಿಯಸ್ ಅನ್ನ ಇದೇ ಟೈಮ್ ಗೇಟ್ದ ಹೊರಟ ಹೋಗ್ತೇನೆ ಮಕ್ಕಳಪ್ಪರಿಗೆ ಅದು ಹಿಂಗೆ ಕೊರುವರ ಅಂಚೆ ಇಚ್ಛೆ ಹೋಯ್ ಅಲ್ಪ ಸುಳ್ಳು ರೌಲ್ ಬಾಡಿ ಒಬ್ಬೊಸ್ ಬತ್ತೆ ಮಕ್ಕಳು ಯಾರು ತಿಂಗಳು ವೇಟ್ ಮಾಡ್ತೆ ನಾನು ಕುಡಿತಾವೆ ಎಲ್ಲರೂ ಓದೊಂದಿದ್ದೆ ಯಾಕಂದ್ರೆ ಕಾಲೇಜಿಗೆ ಅವ್ರು ತಿಳಿಸಿ ಕೆಫೆ ಅಂದರೆ ಹಿಂಗೆ ಇದ್ದಿದ್ದು ಅದನ್ನು ಮುಂದ್ಕೊಡೋದು ಅವಾಗ ಆದರ್ಶ ಫಿಲಮ್ ಇಷ್ಟೊಟ್ಟಿಗೆ ಅಪ್ಲಿಕೇಶನ್ ಮಾಡಿ ಬ್ಯಾಡ್ಗಳು ಅವಾಗ ಗಣೇಶ್ ಇಷ್ಟೊಟ್ಟು ಓದಿದ್ದು ಭಾರಿ ಪದೇ ಓದ್ತಾರೆ ಆಲ್ ಅಪ್ಲಿಕೇಶನ್ ಸಾವಿರಾರು ಅಪ್ಲಿಕೇಶನ್ ನೆಟ್ ಲೈಕ್ ಬರೋದೊಂದಿನ್ನೆ ಗೊತ್ತಲ್ಲ ಪ್ರಾಸ್ಪೆಕ್ಟ್ ಬರ್ತಾನೆ ಅಡ್ಮಿಷನ್ ಇನ್ನು ಬರ್ತಾನೆ ಅಡಿಂಟಲ್ ಒಂದು ಕೇಚಿ ಇಂಟರ್ವ್ಯೂ ಒಂದು ಬೆಲೆ ಒಂದು ಗೊತ್ತಿರು ಸ್ವಲ್ಪ ಆ್ಯಕ್ಚುಲಿ ನಿರ್ದೇಶಕ ನಿತಿನ್ ರೈ ಆ್ಯಂಡ್ ಅವಳು ಪರಿಚಯ ಮುಲ್ಪ ವಿಜಯ ಊರದಾಗ ಹಿಂಗೆ ಆಡಮುಟ್ಟಂಗೆ ಪರಿಚಯ ಅವಳು ಹೆಂಗೆ ಗೊತ್ತಿನ ಹಿಂಗೆ ಒಂಜೆ ಹಾಸ್ಟೆಲ್ ವಿಜಯ ರೂಮ್ ಯಾವಾಗ ಅಂಚಾದ ಅಲ್ಲಿ ಹಿಂಗೆ ಮಾರ್ನಿಂಗ್ ಬಂದಿತ್ತು ಅಲ್ಪ ಬೇರೆ ಅಂಜಾಗಿ ಅಲ್ಪ ರೆಸ್ಟೋರೆಂಟ್ಸ್ ಪ್ರತಿ ಡಿಪ್ಲೊಮಾ ಕೋರ್ಸ್ ಅಂತ ಕೋರ್ಸ್ ಮುಗಿಸ್ತಕ್ಕೆ ಅವ್ನು ಟೀರ್ಸ್ ಬಂದು ನೋಡೋ ಬರ್ತೀವಿ ಜರ್ನಿ ಸ್ಟಾರ್ಟ್ ಬೇಡ ಇದನ್ನ ಪರಿಚಯ ಆದಷ್ಟು ಕೊಂಚ ಮಸ್ತ್ ಗ್ಯಾಪ್ ಆಗ್ಬೇಕು ತಲುಪದೆ ಒಂದು ಇಂದು 18 years ಅದು ದಿವಸ ಆತನು 13 years ಅದು ಬೇರೆ 10 years ಅದು ಬೈಡೆ ಆರನೇದು ಕನೆಕ್ಷನ್ ಒಟ್ಟಿಗೆ ಇರ್ತಾನೆ ಸಣ್ಣ ಫೋನ್ ಕಾಲ್ ಮೆಸೇಜ್ ಕಾಲ್ ಇರ್ತಾ ಇರಲಿಲ್ಲ ಪಂಡ ಅಪ್ಪಗನೇ ದಾದನ ಮಂಗ್ಬಿಡು ಇಷ್ಟು ಚರ್ಚೆ ನಾವು ಫಿಲಮ್ ಮಾಡ್ಕೊಂಡು ಹೀರೋ ಮಲ್ಪೆ ನಾನು ಡೈರೆಕ್ಟ್ ಮಲ್ಪೆ ಅಥವಾ ಹೀರೋ ಮಲ್ಪೆ ಅವು ಕೊಡೋದ ಅಂತ ನಾನೇ ಡಿಸ್ಕಷನ್ ನಡ್ತಾ ಅಂತಾನೆ ಆರು ಬುಕ್ಕ ಡೈರೆಕ್ಷನ್ ಕೇಳಿ ಬರ್ತಾರೆ ಕೇಳಿಸ್ತಾರೆ ನಡೆಗೆ ಯಾರಲ್ಪ ಮ್ಯಾನೇಜರ್ ಅದು ಹೊರತು ಮತ್ತೆ ಬಕ್ಕ ಅಲ್ಲಿ ಕಿನ್ನ ಕ್ಯಾರೆಕ್ಟರ್ ನೋಡ್ತಾನೆ ಪ್ರಜೆ ಒಟ್ಟಿಗೆ ಇತ್ತು ಬಕ್ಕ ಅವರು ಕೆಲಸದ ಇಂಥ ದುಬೈಗೆ ಹೋಯ್ರು ದುಬೈಗೆ ಹೋದಾಗ ಲಿಂಕ್ ಇಡ್ತಾರೆ ಅವ್ರು ಪಡೆದು ಆಲ್ಮೋಸ್ಟ್ ಅದು ಅವನ್ ಪೋಗ ಒಂದು ಶಾರ್ಟ್ ಫಿಲಮ್ ಹೋಗ ಹಂಗೆ ಅದೇ ಡಿಸ್ಕಷನ್ ನಡತಾನೆ ಬಟ್ ಗ್ಯಾಪ್ ಗೊತ್ತಿನಕ 6 ಗಂಟೆ 6 ಕೆಲಸ ಬೇತೆ ಎನ್ನೊಂದು ಎಲ್ಲ ಫೀಲ್ಡ್ ಐತೆ ಈ ಕೊರೋನಾ ಟೈಮ್ ಕೂಡ ಅವ್ರ ಇಡೇ ಬರ್ತೀರಿ ಊರ ಬಿಡ್ದು ಇಡೇ ಹೋಗ್ತೀರಿ ಆ ಟೈಮ್ ಅದನ್ನು ಮಾಡ್ಕೊಡೋದು ಅಂದ್ಕೊಂಡು ನನ್ನೇ ಶಿವನ ನಮ್ಮ ಧರ್ಮದ ಅದು ಶಾರ್ಟ್ ಫಿಲಮ್ಸು ಆಗ್ಬೋದು ಶಾರ್ಟ್ ಫಿಲಮ್ಸ್ ಆ್ಯಕ್ಚುಲಿ ಬ್ಯಾಕ್ ಮಾಡ್ತಾರೆ ಆಯ್ತು ಕೆಲವು ಕಾರಣಾಂತರ ಬ್ಯಾಕ್ ಮಾಡ್ತಾರೆ ಆಯ್ತು ಆಕೆ ಹೋಗಿ ನಿಂತ್ಕೊಂಡು ಒಂದು ನಿಕ್ಕೆ ಅಂತಾರೆ ಆ ಫಿಕ್ಸ್ ನಾವು ಎಸ್ಪೆಷಲ್ ಕನ್ನಡ ಬರ್ತಾನೆ ಹೀರೋ ಹೋಗ್ಕೊಂಡು ಬಂದದ್ದು ಅವನ್ ತೋರಿದ್ರು ಆ ಕ್ಯಾರೆಕ್ಟಿಂಗ್ ಓಕೆ ಆ ಜನ ಒಂದಷ್ಟು ಜನಕ್ಕೆ ಇಷ್ಟ ಅನ್ನೋದ ಸ್ಪೆಷಲಿ ಯಾರಿಗೆ ಇಷ್ಟ ಅನ್ನೋದು ನಿತಿನ್ಗೆ ಇಷ್ಟ ಏನಿಡ್ದಾರ ಈ ಕ್ಯಾರೆಕ್ಟರ್ ಆ ಫನ್ ಬ್ರೆಡ್ ಅದು ಕೊರಿ ದಾಲ್ ಬಿಡ್ಸಿ ಚರ್ಚೆ ಬಿಡಿಸಿ ಆ ಕ್ಯಾರೆಕ್ಟರ್ ಮೊದಲ ಫಂಡ್ ಒಳ್ಳೆ ಕ್ಯಾರೆಕ್ಟರ್ ಫಿಕ್ಸ್ ಅದು ಬೊಕ್ಕ ಡಿಸ್ಕಷನ್ ಬೆಳಗ್ಗೆ ತರಕ್ಕೆ ಬರ್ತದ್ದು ಈ ಕ್ಯಾರೆಕ್ಟರ್ ಕೊರಿದು ಧರ್ಮದೇ ಫಸ್ಟ್ ಇತ್ತು ಅಂದ ಅವತ್ತ ಡಿಫ್ರೆಂಟ್ ಅಂದರೆ ನಾವು ಗೀತೆ ಫ್ರೆಶ್ ಅರಿವು ಆಕೆ ಹೋಯ್ತು ಧರ್ಮದ ಇರಬೇಕು ಏನಕ್ಕೆ ಧರ್ಮದ ದಾಯಿ ದೈವ್ಯ ಹೆಂಗ ಧರ್ಮದ ಇವರು ಅದೇ ಜನಕ್ಕೆ ಆನೆ ಬೈತಾರೆ ಅವ್ರು ಜಟ್ಟೆ ಬೆಂಟನ್ನು ಓಡಿತಾರೆ ಫಸ್ಟ್ ಒಂದು ದಿವಸ ಧರ್ಮದೇವರು ಫಸ್ಟ್ ಫೋನ್ ಮಾಡ್ತಾನೆ ಫಸ್ಟ್ ಫೋನ್ ಬಂದ ಈ ಕಡೆ ಚೇಂಜ್ ಮಾಡ್ದೆ ಅಂತ ಆಸಮ್ 6 ಶಬ್ದ ನೈಟ್ ಯೂಸ್ ಆ ಕ್ಯಾಮ್ರಾ ಪೂರ ಉಂಡೆ ತೇತ್ ಬಜೆಟ್ ಆತನದಕ್ಕೆ ಫಿಲಿಪ್ ಬಂದೇನೆ ಫೀತಿತ್ತು ಇರೋ ಕಡೆ ಎತ್ತಾವ ಮಂಜು ಯಾವ ಮಾಡ್ಕೊಂಡೆ ಈಗ ಸರಿ ಈ ಫಿಲಮ್ ಹೋಗ್ಬೇಕು ಬಂದರೆ ಅಂಚಾಯಿನ ಸಿನಿಮಾ
ಈಚೆ ಮೂವತ್ತು ಹಾಕೋದು ಈಚೆ ಸ್ವಲ್ಪದ ಶಾರ್ಟ್ ಫಿಲ್ಮ್ ಹೋಗ್ತಾರೆ ಸಿನಿಮಾ ಹೋಗ್ತಾರೆ ಅಲ್ಲಿ ಸಿನಿಮಾ ಹೋಗ್ಲೇ ఒక ఆతర సినిమా అవుతారు అంతే ఈరోజు సినిమా ఉంటుంది అంటే కంటెంట్ సినిమా ఉంటుంది సినిమా అరే కొంచెం ఇన్స్పైర్ ఆడలేదు అంటే సినిమాకి వచ్చారు ಬಜೆಟ್ಗೆ ಏದಿನ ಸೂಪರ್ ಮೀನ 6 ಗಂಟೆ 5 ದಿನ ನಡೆದು ನಿಂತು ಯೋಜನೆ ದಿನ ಮೋಸ್ಟ್ಲಿ ಅವೇ ಟಾರ್ಗೆಟ್ ಆರೋದಿಲ್ಲ 8-13 ದಿನ ಶೂಟ್ ಮಾಡ್ತಾ ಬಟ್ ಸಾಂಗ್ ಒಂದು 4 ದಿನ ಗೊತ್ತಾ ಪ್ಯಾಚ್ ವರ್ಕ್ ಒಂದಷ್ಟು ದಿನ ಇದೆ ಮನೆ ರೇಪ 14-15 ದಿನ ಶೂಟು ಅದಕ್ಕೆ ಪ್ಯಾಚ್ ವರ್ಕ್ ಕೆಲವು ಮಾಡ್ತಾರೆ ಗ್ಯಾಪ್ ವಾಕ್ ಆತ ಒಂಚೂರು ಹೊಸದನ್ನು ಏನಾದ್ರು ಸ್ಪೆಷಲ್ ಏನಾದ್ರು ಇದನ್ನ ಹಾಕಿ ಮಾಡ್ತಿದ್ವಿ ಇದು ತಿಂದಿದ್ದಾರೆ ಅವ್ರು ಇನ್ನೊಂದು ಬೇತೆ ಜೀವನ ಅವು ಒಂಥರ ಬೇತೆ ಅವು ಕನ್ನಡ ತಿನ್ನೋದಾರ ಅವು ಒಂಥರ ಬೇತೆ ಇಂದು ತುಳು ಬೊಕ್ಕ ಅದು ಎಂಚುಕೊಂಡ ಅವು ಎಂಚು ನೋಡಪ್ಪು ಹಿಂದೆ ಕೊಂಚ ಲಿಮಿಟೇಷನ್ ಉಂಟು ಡೈರೆಕ್ಟ್ ಬೊಕ್ಕ ಸ್ಪೆಷಲ್ ಹೀರೆ ಗೊತ್ತಪ್ಪು ದಟ್ಟು ಧರ್ಮೋದಯ ಟೈಟಲ್ ಹೆಸರನ್ನ ನಮ್ಮ ಆನ್ಲೈನ್ ರಿವೀಲ್ ಮಾಡ್ಕೊಳ್ತೆ ಅವು ಜಗತ್ತಿಗೆ ಮಸ್ತ್ ಇಷ್ಟ ಆಗಿದೆ ಬಟ್ ಅವೊಂದು ಕಲ್ಚರ್ ಅವೇನು ತೋಜಾವಡು ಬಟ್ ತೋಜಪ್ನ ರೀತಿ ತೋಜಾವಡು ಅವೆಲ್ಲ ಇದಕ್ಕೆಲ್ಲ ಜನಕ್ಕೆ ದಾದ ಇಂಚ ತಾವು ಮೂಡ್ಬೇಕು ಕುದುರೆ ನೀವು ಕಳ್ಸ್ಬೇಕು ಬಟ್ ಎಂದು ಹೆಚ್ಚು ಅಂತಿರ್ಬೋದು ಅವಚ್ಚದ ಡಿಸೈನ್ ಜನ ತೋರ್ತು ಇದಕ್ಕೆ ಶೂಟಿಂಗ್ ಟೈಮ್ ಏನೋ ಒನ್ ನೈಟ್ ಎಕ್ಸ್ಪೀರಿಯನ್ಸ್ ಎತ್ತು ಅವರ ಆತದಿಲ್ಲ ಇರ್ತದೆ ಅವು ಪೂರ್ಣ ಹೆಡ್ ಎಕ್ಸ್ಪೀರಿಯನ್ಸ್ ಇದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾವು ಏನಾದ್ರು ಅವ್ರು ಇಟ್ಟು ಇಷ್ಟು ಸೀನಿಯರ್ ತಿಂಗಳು ಎಲ್ಲ ಕಿನ್ನ ಆರ್ಟಿಸ್ಟ್ ತಿಂಗಳು ಅಭಿಜ್ ಮಾರು ಸೈಡ್ ಅಭಿಜ್ ಯಾರು ಕ್ಲೈಮೇಕ್ಸ್ ಗೊತ್ತಿದ್ದಾರೆ ಅಮತಿ ಅನ್ಸುತ್ತೆ ಅನ್ಸಿಸ್ತ ಅನ್ನೊಂದು ಬೇಜಾರು ಕೊಡ್ತೀವಿ ಒಬ್ಬರು ಎಡ್ಡೆಗತ್ತಪ್ಪ ತಾತ ನಾನು ಅಥವಾ ತಗೊಂಡು ಟೂ ಮಂತ್ ಪ್ರೊಡಕ್ಷನ್ ವರ್ಕ್ ಮಾಡ್ತೀನಿ ರಾತ್ರಿ ಫುಲ್ ಒಂದು ಕಡೆ ನೇತು ತೆಚ್ಚೆ ಅಡೆ ಮುಚ್ಚಿಸೆ ಸೀನ ನಿತಿಲ ಏನು ತೋದ್ರು ಬಂದವೆ ಅವ್ರ ಮುಂಚೆ ಫ್ರೆಂಡ್ಲಿ ಆದಿತ್ತು ಬೇದಿದ್ದಾರೆ ಅವು ಟೇಕ್ ಫುಲ್ ಯಾರು ಇದ್ದಾರೆ ಒಂಥರ ಏನು ಬರೋ ದೈತ್ಯ ಮಾಡ ಅಂದ್ರೆ ಆ ಥರ ಯಾಕೆ ಮಾಡ್ತಾರೆ ನಾವು ಹಿಂಗೆ ನಮ್ಮ ಎಣ್ಣೆಗೆ ಏನೋ ಇದೆ ಹೀಗೊಂಡತ್ತ ನೀನು bungo ಜಾತಿಸ್ ನಾನು ಎಂಟ್ರಿ ಮಾಡಿ ತಪಾಸ ನಾನು ಸೇನ್ ಕೇರ್ ಅದು ಅವನ ಸಬತ್ತಿ ಅಪರ ಅದು ಬಂದಾಗ ಹೋಗಿ ಅನ್ನ ಪ್ಲಸ್ ಮಾಡ್ತಾ ಹೋಗ್ಯಾರ ಅಂದಂದು ಅಮ್ಮೇತ್ತರ ಏನೇ ಅವ ಮಾತ್ರ ಪ್ರೊಜೆಕ್ಟ್ ಅದೇ ಬಂದಾಗ ಆ ಪ್ಯಾಕಿಂಗ್ ಪಚ್ಚಿ ಹಂಗೆ ಲತ್ತೆ ಇತ ಈ ಇಂಡಸ್ಟ್ರಿ ಬರ್ಕೊಂಡ ಆರ್ಟಿಸ್ಟ್ ಹಾಕು ಜಮೀನು ನಾದಾತು ಲಾಕ್ ಇಂಟ್ರಿಡ್ ಪಂಡ ಎನ್ನೋ ಅಜ್ಜಿಗೆ ಅಪ್ಪ ಅಮ್ಮಗೂ ಕೂಡ ನಾನು ಲಾಯರ್ ಅವ್ರದ್ದು ಮಸ್ತ್ ಆಸೆ ಇರ್ತೀನಿ ಮೋಸ್ಟ್ ಇಂಟ್ರೆಸ್ಟ್ ಇದೆ ಅಷ್ಟೇ ಬೊಕ್ಕ ಅದಾದ ನಾವು ಕೊಯ್ಜಿನ ಅವು ಯಾವಡಿತ್ತು ನಾವು ಲಾಯರ್ ಆದೈತಿ ಅವ್ರದ ವರ್ಕ್ ಆಗ್ತಿದ್ವಿ ನಾನು ಇಷ್ಟ ಆಯಿತು ಅನಿವಾರ್ಯ ಇರ್ತದೆ ಈ ರೀತಿ ನಮ್ಮ ಕಡೆ ಧರ್ಮದೈವ ಸರ್ ಇದು ಮೀನ್ಸ್ ಧರ್ಮದೈವ ಯಾಂತ ಹೇಳಕ್ಕ ಒಂದು ಭಕ್ತಿ ಒಂದು ಸಂಸ್ಕೃತಿ ಆಚಾರ ವಿಚಾರ ಅವನ್ ಕೂಡ ಒಂದು ಪ್ಯಾಕೇಜ್ ಮಾಡ್ತದೆ ಫ್ಯೂಚರ್ ಜನರೇಷನ್ ಆಯ್ತ ಬಗ್ಗೆ ಒಂದು ದಯಾಭಕ್ತಿಗಳು ಅಂತ ವರ್ಡ್ ಇದ್ದ ಮೆಸೇಜ್ ಸರ್ ನೀರು ಧರ್ಮದೈದ ಬಗ್ಗೆ ಯೋಚನೆ ಮಾಡ ಈರಿನ ವಿವೋ ಮೈಂಡ್ ಇದು ಧರ್ಮದೈವ ಮಸ್ತ್ ಆಕರ್ಷಣೆ ಮಲ ವಿಷಯತನೇ ನವಸನ್ನುವ ಈದ ಕ್ಯಾರೆಕ್ಟರ್ ಕೊಟ್ಟು ಓಕೆ ಹಿಂಗೆ ವೆಯ್ಟ್ ಕೊಟ್ಟ ಕ್ಯಾರೆಕ್ಟರ್ ನೀನು ಮಸ್ತ್ ಇಷ್ಟ ಅಂದರೆ ಅವನಲ್ಲಿ ಓನ ಕ್ಯಾರೆಕ್ಟರ್ ಮೇಲೆ ಒಂದ ನೆಟ್ ಮಾತ ಕ್ಯಾರೆಕ್ಟರ್ ಕಿನ್ನ ಕ್ಯಾರೆಕ್ಟರ್లో ಬಳಸ್ತವೆ ಒಂದ ಇಂಪಾರ್ಟೆಂಟ್ ಅక్కడ ಬತ್ತು ಒಬ್ಬನ ಕ್ಯಾರೆಕ್ಟರ್ ನಾಲೆಜ್ ಓಕೆ ಅಂಡ್ ಎಂಟು ಪರ್ಸನಲ್ ಏಳು ಕ್ಯಾರೆಕ್ಟರ್ ಅವು ಮಲ್ತಿದ್ದೀನಿ ನಾನು ಸಂಜೆ ಕ್ಯಾರೆಕ್ಟರ್ ಮಲ್ತಿದ್ದೀನಿ ಅಂಡ ಎಲ್ಲವು ಕ್ಯಾರೆಕ್ಟರ್ ಮಲ್ಪೇರು ಇಷ್ಟ ಅನ್ಬೇಕು ನೋಡಿ ಅಂಡ ಆರ್ಟಿಸ್ಟ್ ಪೂರ ಓಕೆ ಅಡ್ಡೆ ಹೋಗ್ದೆ ಅವಾಗ ನೆಗೆಟಿವ್ ಕ್ಯಾರೆಕ್ಟರ್ ಪೂಜಾನ ಅನ್ನನ ಕ್ಯಾರೆಕ್ಟರ್ ಮುದ್ದೆ ಆ ಕ್ಯಾರೆಕ್ಟರ್ ಉಂಟು ಅವಾಗ ಮಸ್ತ್ ಇಷ್ಟ ಆ ಕ್ಯಾರೆಕ್ಟರ್ ಏನು ಪ್ಲೇ ಮಾಡ್ಕೊಡಿತೀನಿ ಅವ್ರಿಗೆ ಫೀಲ್ ವೇರು ಆ ಕ್ಯಾರೆಕ್ಟರ್ ದೌಗಲ್ಚವರು ಬಟ್ ಅಡ್ಡ ಕ್ಯಾರೆಕ್ಟರ್ ಹೋಗ್ತದೆ ಅಂತ ಈಕ್ವಲ್ ಟು ಇದು ಸ್ಕ್ರೀನಿಂಗ್ ಎಷ್ಟೇ ಆದಂಡ ಆಡಿಯನ್ಸ್ ನೀತಿ ಓಡ ಆ ಥರ ಕ್ಯಾರೆಕ್ಟರ್ ಹಾಗೆ ಆ್ಯಕ್ಚುಲಿ ಆಚಿನ ಕ್ಯಾರೆಕ್ಟರ್ ನೆಗೆಟಿವ್ ಫರ್ ಮಸ್ತ್ ಇಷ್ಟ ಅಲ್ಲ No feedback. Tu har du med det du här comedy work. Och ni would like your comments for the point. If film var inte det comedy based on ಒಂಜಿ ಬೌಲ್ಡ್ರಿನು ದಾಟನ್ನ ಕಾಮಿಡಿలో ಬಂದಿತ್ತು ಓಕೆನಾ ಕಿನ್ನೆ ಕಾಮಿಡಿ ಬಟ್ ಅವು ಆ್ಯಕ್ಚುಲಿ ಮಸ್ತ್ ವರ್ಕ್ ಅದನ್ನು ಎಡಿಟಿಂಗ್ ಟೇಬಲ್ ಬತ್ತನು ಬಿಟ್ಟವ ಅವನು ಏನಿದನ್ನು
ஒரு காப்பு கொஞ்சம் ಇಂಡಸ್ಟ್ರಿ ಇತ್ತು ಬಟ್ ಅವು ಎಂಟಿ ಇತ್ತು ಅದ ಮಸ್ತ್ ಅವು ವರ್ಕ್ ಆಗ್ತವೆ ಮಸ್ತ್ ವರ್ಕ್ ಆಗ ಬಟ್ ಅವು ಕಂಟೆಂಟ್ ಬಿಡ್ಬೋದು ಬಟ್ ಈ ಲಿಂಕ್ ఉండదు ఆ సీన్ వేసి కొంచెం లింక్ ఉండవు అంచే అదవు సపరేషన్ ఇట్లా అయితే బుల్లెట్ బాగుపడి పోయి అంద అంటే ಅದು ಇಷ್ಟ ಅಂದ್ರೆ ನಾಳೆ ಸೀನ್ ಇತ್ತು ಅದು ಓಕೆ ಇದೆ ದರ್ಪದ ಇರ್ತಾರೆ ಜನಕ್ಕೆ ಡೈರೆಕ್ಟ್ ಸ್ಪೀಕಿಂಗ್ ಈ ಮೂವಿ ದಟ್ ಮಸ್ಟ್ ಆಮೇಲೆ ಬಾ ಫ್ಯಾಮಿಲಿ ಎಮೋಷನ್ ಮೂವಿ ಆ ಥರ ಇರ್ತದೆ ಜನಕ್ಕೆ ಇದು ನಮ್ಮ ಬಂದ್ವಾ ಓಕೆ ಏನಂತ ಬಟ್ ಆಕೆ ದಾಟ್ ಎಕ್ಸ್ಪೆಕ್ಟಿಂಗ್ ಈಕ್ವಲ್ ಜುಲೈ 5 ರಿಲೀಸ್ ಅವನ್ನ ಅಫರ್ ಎಡ್ಡೆ ಪ್ಯಾಕೇಜ್ ಈ ಎಂಟರ್ಟೈನ್ಮೆಂಟು ಮೆಸೇಜು ಕಲ್ಚರು ನಮ್ಮ ಒಂದು ಕಲ್ಚರ್ ತುಳುನಾಡ ಕಲ್ಚರ್ ಅವನ್ ಡೀಲ್ ಮಾಡ್ಕೊಂಡು ಎಡ್ಡೆ ಸಿನಿಮಾ ಅವನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಯ್ತು ಒಂದು ಎಡ್ಡೆ ಮೆಸೇಜ್ ನಮ್ಮದೇ ಮುಗಿದ ಫಸ್ಟ್ ಆಡಿಯೋ ಲಾಂಚ್ ಮಕ್ಕಳ ಸಾರ್ಬಲ್ಲ ಫಸ್ಟ್ ಗೇಮ್ನಾಗ ಒಬ್ಬರು ವೈನ್ ಸ್ಟಾರ್ಟ್ ಈಗ ಫಸ್ಟ್ ಗೇಮ್ನಾಗ ಏನು ಸಾಂಗ್ ಫಸ್ಟ್ ಗೇಮ್ನಾಗ ಆ ಸಾಂಗ್ ಹೆಂಗೆ ಪೂರ ದೊಡ್ಡ ಫ್ಲೂಟ್ ಆಯ್ತು ಪೂರ ಗೊತ್ತೈತಿ ಪ್ಲೇ ಆಪ್ನು ಒಂದು ಬೇರೆ ವಜ್ಜಿ ಇತ್ತು ಅವರ ಒಂದು ಪ್ರಮೋಷನ್ ಸಾಗುತ್ತಾ ಹಂಗೆ ಪ್ರಮೋಷನ್ ಮೊಬೈಲ್ ಬೇರೆ ಕಂಜಿ ಬ್ರ್ಯಾಂಡ್ ಹೇಳ್ತದೆ ಅಪ್ಪ ಅಂದ ಕೇಂಡೆ ಅದೇ ಇಂದು ಓಲ್ಡ್ ಪ್ಲೇ ಬಾಕ್ದು ದಾದ ನಾವು ಐಫೋನ್ ಇಟ್ಟು ಬಟ್ ಆ ಸಾಂಗ್ ತುಂಬ ಹೊಂಚೆ ಗೊತ್ತೀನಿ ಮಾತನ್ನ ಆವರ್ಟಿಯನ್ನು ಫಂಕ್ಷನ್ ಮಾತಾಡಿದಾಗ ಪೂರ ತುಂಬ ಆ ಥರದ ಪಡ ಅಂತ ಇದು ಆಗ್ತದು ಇದು ಶುರುವಾಡು ಓ ಮಿಂಚಾನ್ ಕೇರಳಿ ಇಂಗ್ಲಿಷ್ ಹೋಗಿ ಕೂಲ ಸಿಗ್ಬೇಕು ಆ ಒಂದು ಎರಡು ಜಾಬ್ ಪ್ಲೇಸ್ಮೆಂಟ್ ಕೊಳ್ತಾರೆ ನಾನು ಸೂಪರ್ ಅವ ಏನು ಕೇಳಿ ಇದು ಗೊತ್ತಿದ್ದು ಜವಾನ್ ಕಾಲ ಅದಕ್ಕೆ ಯಾನೇ ತಾನೇ ಅವ್ನು ಕರೆಕ್ಟ್ ಜಾಗ ಇಡು ಕರೆಕ್ಟ್ ಪ್ಲೇಸ್ಮೆಂಟ್ ಇದು ಪ್ಲೇ ಹಾಕೊಂಡು ಮಸ್ತ್ ಖುಷಿ ಓಕೆ ಈ ಒಂದು ಸಾಂಗ್ ತಿರುಗಿ ಸಾಂಗ್ ಅವು ಇದೆ ಗೊತ್ತಿತ್ತು ಇಂಚನೆ ಪ್ಲೇ ಆಗೋದು ಬಟ್ ಇದು ಫಸ್ಟ್ ಟೈಮ್ ಸಾಂಗ್ ಇಂಚನೆ ಪ್ಲೇ ಆಗ್ತಿದ್ದು ಗೊತ್ತಿಲ್ಲ ಅವಳ ಬಸ್ ವರ್ಕ್ ಆಗೋದು ಆ ಸಾಂಗ್ ನಂಗೆ ಬಿಡಾಗ ಆ ಸಾಂಗ್ ಮುಂದೆ ಬಂದಾಗ ಇದು ಗೊತ್ತಿದೆ ಆ ಸಾಂಗ್ ಇಟ್ಕೊಂಡು ಆ್ಯಕ್ಚುಲಿ ಅವು ಸಾಂಗ್ ಇದೆಯಲ್ಲ ಕಡೆಗೆ ಪ್ಲೇ ಮಾಡ್ಕೊಂಡು ಪಾಡೋದು ಅಂದ ಏನ ಇದು ಸಾಂಗ್ ಇರ್ತದೆ ಈ ಸೆಕೆಂಡ್ ಸಾಂಗ್ ಅವು ಇದು ಪಕ್ಕ ಡಿಸ್ಕಸ್ ಆಯ್ತು ಇರುವ ನಾವು ಆ್ಯಕ್ಚುಲಿ ಪೂರ ಆಯ್ತಿರ್ತದೆ ನಾವು ಸಾಂಗ್ ಆಲ್ಸ್ ಬೇಗನ್ಸ್ ಪೂರ ಆಗಕ್ಕೆ ಒಂದು ದಿನ ಶೂಟ್ ಮಾಡ್ತಾ ಇದ್ದು ಇಡ್ಡೆ ವರ್ಕ್ ಆ ಪ್ಲೇಸ್ಕೊಂಡು ಕೂಡ ಕರೆಕ್ಟ್ ತಾಳ್ತಾನೆ ಐತೆ ಸೂಟ್ ಬರ್ತಾವೆ ಹಂಗೆ ಶುರುಮುತ್ತ ಸೈಡ್ನಿಂದ ಇದು ಫೂರ ವರ್ಕ್ ಮಾಡ್ಬೋದು ಇಂಡಸ್ಟ್ರಿ ವರ್ಕ್ ಮಾಡ್ಬೋದು ಆರ್ಟಿಸ್ಟ್ ಆಗ್ತದಲ್ಲ ಬೇರೆ ಟೆಕ್ನಿಕಲ್ ಅಷ್ಟು ವರ್ಕ್ ಮಾಡಿ ಇದು ಕೂಡ ನನಗೆ ಫ್ಯಾಮಿಲಿ ಸಪೋರ್ಟ್ ಮಸ್ತ್ ಈಗ ಇಂಚು ಒಂದು ಫ್ಯಾಮಿಲಿ ಫ್ಯಾಮಿಲಿ ಆ್ಯಕ್ಚುಲಿ ಕಂಡದೇನು ನಾನು ಎಲ್ಲರೂ ಹೋಗುವಾಗ ಇಂಚೆ ಬರೋಕೆ ಹೋಗುವಾಗ ಅಮ್ಮ ಅವ್ರು ಅಂತಾರೆ ಒಟ್ಟು ಅಡಬೋದು ಸೀಟು ಹೇಳ್ಬೇಕು ನಾನು ಅವೇ ಕೊಯ್ಸು ಹೋದು ಸೇರಿ ಅಪ್ಪ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಒಕ್ಕಲ ಅಟ್ಲೀಸ್ಟ್ ಆತ ಇಂಟ್ರೆಸ್ಟ್ ಐತಿ ಒಕ್ಕ ಕೋರ್ಸ್ ಮುಗಿದು ಬರೋದು ಪರ್ಸೆಂಟ್ ಟೂಕ್ ಅಂಚನೋದೈತೆ ಒಕ್ಕ ಅದು ಟೆಕ್ನಿಕಲ್ ಒಕ್ಕ ಒಂದಷ್ಟು ಸೇಮ್ ಕೆಲಸದಲ್ಲಿ ಕಣೆ ಸ್ಯಾಲ್ರಿ ಕೂಡ ಬರೋಷ್ಟಿಲ್ಲ ಅಂದರೆ ಎಟ್ ದ ಪಿನ್ ಸ್ಯಾಲರಿ ಓಕೆ ಕೆಲಸ ನಾನು ಬಂದು ಐದು ಬುಕ್ಕ ಒಂದಷ್ಟು ಸೀರಿಯಲ್ ಒಬ್ಬ ಅಮ್ಮದು ಆ ಥರ ಕ್ವಶನ್ಕಿಂದರೆ ಈಗ ಮಾಕಿ ಸೀರಿಯಲ್ ಬಂದಲ್ಲಿ ಒಬ್ಬ ತೋಜತೆ ಒಬ್ಬ ಒಂದಷ್ಟು ಸೀರಿಯಲ್ ಏನು ಬರೆಯೋ ಶುರು ಆಯ್ತು ಒಬ್ಬಾಗ ಖುಷಿ ಇರ್ತದೆ ನನ್ನ ಅಪ್ಲಿಕೊಂಡು ಯಾವ ಸೀರಿಯಲ್ ಮಾಡ್ತದಲ್ಲ ಈ ಸೀರಿಯಲ್ ಮಾಡ್ತದಲ್ಲ ಮತ್ತು ಅಷ್ಟು ಟಿ ವಿ ಬರೋದಿರ್ತಾನೆ ತೋಜ ಒಂದೈತೆ ಮಕ್ಳಿಗೆಲ್ಲ ಅದು ಖುಷಿ ಶುರು ಅಂದ ಮಕ್ಕ ಓಕೆ ಮಗ್ಲ ಆಗ್ತಲ್ಲ ಅಂತ ಸಪೋರ್ಟ್ ಐತಿ ಸಪೋರ್ಟ್ ತೊಂದರೆ ಹೆಚ್ಚು ಇದೆ ಮದುವೆ ತುಂಬ ಇಲ್ಲದಾಗ ಸಪೋರ್ಟ್ ಆಫ್ಟರ್ ಮ್ಯಾರೇಜ್ ಇದು ಪ್ರಭಾದ ಪ್ರತಿ ಒಂದು ಲೈಫ್ ಒಂದು ಎಂದಕ್ಕಂತ ನಿನ್ನ ನೋಡು ವಯ್ಯನ ಬಗ್ಗೆ ಟೈಮ್ ಕೊಡೋದು ಕನಿಷ್ಠ ಈಗ ಹೆಂಚಿನ ಪ್ರಾಬ್ಲಮ್ ಯಾಕಂದ್ರೆ ಈ ಪೋಡಿಗೆ ಅಪ್ಪ ಅಮ್ಮನೇ ಇಂಡಸ್ಟ್ರಿ ಕೊಚ್ಚಿ ಕಲಾ ಕೇಬಲ್ ಅಂತಿಲ್ಲ ವರ್ಡ್ ಕೆಲಸ ಅಂತಿಲ್ಲ ಅಂದಾಗ ಮತ್ತು ನಾ ಏನು ಸಿಕ್ಕು ಬಂದು ಅಂತ ಈಗ ಒಂದು ರೈಟ್ ಟೈಮ್ ಮದುವೆ ಆವಡ ಬಂದಾಗ ಹೋಗ್ನಾಗ ನಾಡೊಂದಿತ್ತೇರು ಹಿಂಗೆ ಜಾಸ್ತಿ ಐತೆ ಅನ್ಕೊಂಡ ಹಿಂಗೆ ಸಪೋರ್ಟ್ ಬೇಕು ಅಂತ ನಾನು ಅಂದ್ಬಿಟ್ರೆ ದಯವಿಟ್ಟು ಚೆನ್ನಾಗಿ ಗೊತ್ತಿದೆ ಪೂರ ನೀವು ಬಂದು ಫಿಕ್ಸ್ ಆಗಿ ಕೊಡಲ ಅದು ಪೂರ ಕೊಂಡೆ ಇಂಚೆ ಕೆಲಸ ಇಂಚೆ ಟೈಮ್ ಇಜ್ಜಿ ಲೇಟ್ ನೇಮ್ ಫ್ಲೋಮ್ ಇಂಚೆ ಹಾಕೊಂಡು ఒక ఆర్టిస్ట్ లైక్ ఇచ్చేయించాను ఓకే సిద్ధ మరి నాకు ఆజ ವರ್ಷ ಅಂದರೆ మీకు బాగాలేదు బట్ ಒಂದಿದೆನಲ್ಲ ಇಚ್ಚಿ ಪ್ರತಿ ಒಂದಿನ ಡಯಟ್ ವಿಷಯ ಫುಡ್ ವಿಷಯ ಅವು ಮಾತಾಡೋದು ಆ ಮಾತ್ರ ವಿಷಯಗಳು ಆ ಕಾಸ್ಟಿಂಗ್ ಸ್ಪೆಷಲ್ ಕಾಸ್ಟಿಂಗ್ ಅವು ಇದೇ ಪಾಡಲಿ ಅವು ಪಾಡಲಿ ಬೈರಿಗೆ ಸೊಪ್ಪು ಇಂಚ ಒಂದು ಪ್ಲೇಟ್ ಅವು ಪೂರ ಡಿಸೈನ್ ಮಾಡಿ ನಾನು ಬಿಡೋದು
ಅಂಚದು ಅವನ ಸಪೋರ್ಟ್ ಮಿಸ್ಟೇಟಿಂಗ್ ಇವಾಗ ಸಪೋರ್ಟ್ ಅದರಲ್ಲಿ ಸ್ಪೆಷಲ್ ಬ್ಯಾಟ್ ಬರ್ಕೊಂಡ ನಮ್ಮ ಕೆಲಸ ಒಂದು ಇಲ್ಲ ಬಂದಾಗ ನೆಮ್ಮದಿ ನಾನು ಹೋಗೋದು ವೇಸ್ಟ್ ಈಗ ಹೋಗಿ ಅವಾರ್ಡ್ ಗೊತ್ತಿಲ್ಲ ವೇಸ್ಟ್ ಅಂದ ಇದು ನಟಿ ಒಂದು ಸೀನ್ ಬರುವಂಥದ್ದು ಫಾರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆ ಫಿಲ್ಮ್ ಒಂದು ಟೈಂಟೆಡ್ ಅಬೌಟ್ ini hero baik tu lah feeling itu perlu lah nak ada ini pasti usia apa nama ada baik ada intuition ini ಇದಕ್ಕೆ ಹೋಗಿ ರೊಮ್ಯಾಂಟಿಕ್ ಸಾಂಗ್ ಈಗ ಸಾಂಗ್ ಬಿಡಲ್ಲ ಒಂದು ಪ್ಲೇ ಹಾಕೊಂಡು ಓಕೆ ಆಯ್ತು ಏನಮ್ಮ ಅವ್ನು ಬರ್ಕೋ ಇನ್ನೆಷ್ಟು ಪ್ಲೇ ಹಾಕೊಂಡಿದ್ದ ಫಸ್ಟ್ ಬಿಡಲ್ಲ ಇಂಚೆಂಚ್ చెప్తుంది ಅವನ ಒಕ್ಕಲ್ ಲೇಟೆಸ್ಟ್ ಸಾಂಗ್ ಫಸ್ಟ್ ಈಗ ಕಳೆದ ಯಾರು ಜೆಚ್ಚ ಬರಂಗಿಂದು ಪಂಡೆ ಇಂಚೆಂಚ್ ಕಿಲೋಮೀಟರ್ ಸ್ಮೋಲ್ಪೇರು ನಾಲ ರೇಕ್ಮ ಅದು ಸ್ಟೀಲ್ for the real support it ಅದಕ್ಕೆ ಇದು ಹೀರೋದ ಬಂದಾಗ ಫುಲ್ ಫಿಲ್ಮ್ ಫುಲ್ ಗ್ರಾಜುಯೇಟ್ ಒಂದು ನಾಯಕನ ಅಂತೀರಿ ಇದನ್ನ ಕರಿಸೋ ನಮ್ಮ ಬಂದಾಗ ಅದೇ ವಸ್ತು ಖುಷಿ ಏನೇನು ಪಾಲ್ಗೆ ಎಕ್ಸ್ಪ್ರೆಸ್ ನಂತರ ಖುಷಿ ಅಂದ್ರೆ ಆ ಖುಷಿ ಮಾತ್ರ ಪ್ರಸಿರಗಳು ಗಂಟ ಎಕ್ಸ್ಪ್ರೆಸ್ ನೀವು ಬೇರೆ ನೆನಪೇನೆ ಖುಷಿ ಬಟ್ ನಾಟಿಗೆ ಮತ್ತೆ ಒಂದು ಸತ್ತಲ್ಲ ಗೈಡ್ ಮಾಡ್తుంది ಪಲ ಇಂಚೆಪ್ಪುಲೆ ಅಂಚೆಪ್ಪುಲೆ ನಮಗೂ ಒಂದೇ ಗೊತ್ತು ಒಂದು ಅಂಚೆಪ್ಪುಲೆ ನಾವು ನಮ್ಮ ಹಿಂಗೆ ಮೈಟೈನ್ ನೋಡ್ಕೊಡಂ ಬಟ್ ಅಂಚೆಂದ ಹಿಂದತ್ತೆ ಇದನ್ನ ಅಂತಾರೆ ಸ್ಟ್ಯಾಂಡರ್ಡ್ ಮೈಟೈನ್ ನೋಡ್ಕೊಂಡು ಆ ಕಾಲಾಗೋದಿ ನಮ್ಮ ಕ್ಯಾರೆಕ್ಟರ್ ನೈಟ್ ಕೊಡಿರೋ ಅಣ್ಣ ಇದು ವರ್ಷ ನನ್ನ ತಪಸ್ ಅಣ್ಣ ಈಗ ಅವರ ಅಂದ ಒಂದು ಗಿಫ್ಟ್ ಇದೆ ಗಿಫ್ಟ್ ತಂದು ಬಂದು ನಿಕ್ಕದ ಕೂಡಲೇ ರಿಸೀವ್ಸ್ ತರ ಪೂರ ನಿಲ್ತಾಬಿಲ್ಲಿ ಅಣ್ಣ ಬೇಕು ಓಜು ಹೋಯ್ತು ಕೂಡ ಅಂತ ಲೇಬರ್ ಅಂತ ಆಗುತ್ತೆ ಬಟ್ ಇದು ಧರ್ಮದೇವ ಓ ನಟಿಗೆ ನಾವು ಅವಧಿ ಪಣ್ಣ ಹಿಂಗೆ ಬಂದಿನ ಬಾಳ ಈ ಧರ್ಮದೇವ ಶೂಟ್ ಕೊಡ್ತಿರೋ ಟೈಮ್ಗಳು ಇದು ಭಾರಿ ಭಕ್ತಿ ಶ್ರದ್ಧೆ ಇಡೀ ಟೈಮ್ ಇರ್ತಾರೆ ಎಸ್ಪೆಷಲಿ ಡೈರೆಕ್ಟ್ ಹೇಳ್ಕೊಂಡ್ರೆ ಏನು ಆತ್ಮಸಾಕ್ಷಿಯಾದ ನಾನ್ ವೆಜ್ ತಿನ್ಕೋಜಿ ಡ್ರಿಂಕ್ಸ್ ಕಾನ್ಪೋಜಿ ಸ್ಮೋಕ್ ಕಾನ್ಪೋಜಿ ಯಾರೂ ಇಲ್ಲ ಅಂತಿದೆ ಆಂಡ ನಿಕ್ಲಿ ಎಂಚೆಂಚಿನ ಬೆಸಂಜ ಅವು ಇತ್ತಂಡ ಟೈಮ್ ಬಂದಿರ ಅಂಚೆ ಪ್ರತಿ ಆರ್ಟಿಸ್ಟ್ಲ ಆ ಸಿನಿಮಾ ಶೂಟ್ ಆಗಿದ್ದು ಪಡೆದು ಕೆಲವು ಸಿಗರೇಟ್ ತೆಗೆದಿರು ಕೆಲವು ಡ್ರಿಂಕ್ಸ್ ಪ್ಯಾಪರ್ ಏನೇನು ಗೊತ್ತು ಆಕೆ ಪೂರ ಬಡ್ದು ನಾನ್ ವೆಜ್ ಬಡಿದೆ ಇದಕ್ಕೆ ಒಂದು ಸಪೋಸ್ ಡೆಡಿಕೇಶನ್ ಹೇಳ್ತಾರೆ ఇక్కడ ఏం అవుతుంది ನಾವು ಪ್ರತಿಯೊಂದು ಆರ್ಟಿಸ್ಟ್ ಫಿಲ್ಮ್ ಮಾಡ್ತೀರಿ ಸೆಟ್ಟಿದ ನಾನ್ ವೆಜ್ ಇಜ್ಜಿ ರಿಕ್ಸ್ ಇಜ್ಜಿ ನಾಲೆಜ್ ಅಂಡ್ ಸಿಜಲ್ಲಿ ಶೂಟ್ ಮಾಡ್ತೀವಿ ನಾನು ಬೊಕ್ಕ ನಮ್ಮ ಡೈರೆಕ್ಟ್ರು ಒಂದು ಮನೆ ಮುಂಚೆಲ್ಲ ಜರುಗಿಸ್ತಾರೆ ಫುಡ್ ಟೈಮ್ ಕೂಡ ಈಗ ತಾನೇ ಇಂಚೆ ಹುಡುಗ ಗೊತ್ತ ಅಂಚನೆ ಪೋಡೆ ಒಂದು ಗಂಟೆ ಕಟ್ಟಂಡ ಒಂದು ಗಂಟೆ ಹಿಂಗೆ ತಿರ್ತಿರ್ತಾನೆ ಅವ್ರು ಅಂಚನೆ ಪೋಡೆ ನಾನು ಒಂದಷ್ಟು ಸಿನಿಮಾ ಸೀರಿಯಲ್ ವರ್ಕ್ ಮಾಡ್ತೀನಿ ಯಾರು ಪೋಸ್ಟರ್ ಬರಗ ಯಾರು ಪೇಂಟ್ ಮಾಡ್ಬೋದ ವಂಚನೆ ಪೋಡು ನ್ಯಾಚುರಲ್ ಗೊತ್ತಿನ ಆಯ್ಕೊಂಡು ಪೇಂಟ್ ಪಾರೋಲಿಂದ ಐತಿದೆ ವಂಚನೆ ಪೋಡೋದು ಪ್ರತಿಯೊಂದು ವಂಚನೆ ಮಕ್ಕ ಡೆಡಿಕೇಶನ್ ಅದು ಕೊಡಿ ನಾನು ಸ್ಥಳಿದೆ ಖಂಡಿತ ಅವು ಅಂದಿರ್ಲತ್ತೀನಿ ಸೀನ್ಸ್ ಫುಟ್ ಹೋಗ್ಲಾಗ ಒಂದು ಪ್ರಾಪರ್ಟಿ ಕಂದಿಕ್ಕ ಒಂಚೂರು ಎಕ್ಸ್ಟ್ರಾ ಬಂದಿದ್ದೆ ಫ್ಯಾನ್ ಬರೋದು ಏನು ತೋಜಿರು ಕ್ಲೈಮೇಟ್ ಫುಡ್ ನನಗೆ ಏನೇ ಬಂದೆ ನಮ್ಮ ಒಂಚೂರು ನಾನು ಲೈಟಿಂಗ್ಸ್ ಕೂಡ ಪಾಡ್ದು ಜಿಗ್ ಮುಂದೆ ಬರ್ಸಿ ನಾನು ಈಚೆ ಧರ್ಮದ ಅಂತ ನರ್ಕನ ಆತಿ ಯಾವ ಅರೇನೇ ಲಕ್ಷ್ಮೀ ಮತ್ತು ವರ್ಕ್ ಓವರ್ ಅಂತ ಐತಿ ಓ ನ್ಯಾಚುರಲ್ ಅದೇ ಇಂಚಕ್ಕೆ ಮಂಚರಿ ನಾವು ಇದು ಪಿಕ್ಚರ್ ಬರೋನು ಇಂಚೆಲ್ಲರದ ನೋಡಿ ರವಿ ಪಾತ್ರದ ಇಂಚ ಸಂಜು ಆತೆ ಸಂಜುಗೆ ಕೂಡ ಆತೆ ಯಾವ ಮಕ್ಕ ಪ್ರತಿ ಏರಿಪ್ಲ ಬೇಕು ಸಂಜು ರವಿ ಇಂಚೆಲ್ಲ ಇಂಚೆಲ್ಲ ಸಂಜು ಒಳ್ಳೆ ಆ ಪಾತ್ರ ಎಕ್ಸ್ಪ್ರೆಷನ್ ಆಯ್ತು ಮೇಕಪ್ ಲೈಟ್ ಅದ ಮಾಂತರ ಮಕ್ಕಳ ಬರ್ತಿದೆ ಮೇಕಪ್ ನೋಡಿ ಕಾನ್ಸೆಪ್ಟ್ ಲೈಟ್ ದಾಲೈತಿ ಒಂದು ನ್ಯಾಚುರಲ್ ಬರೋ ಬಂದಾಗ ಡೆಡಿಕೇಶನ್ ಸೈಡ್ ಬಂದಾಗ ನಮ್ಮ 2 ಮಂತ್ ಅನ್ಸಪ್ಪು ಅನ್ಸಪ್ಪರ ಕೂತದೆ ಇಲ್ಲ ಬಟ್ ಚೂರು ಒಳ್ಳೇದು ಅದಾದ್ರೆ ಸೋಕ್ ಮಾಡ್ತೇನೆ ಬಟ್ ಒಳ್ಳೆ ಇಂಚ ಬುಕ್ಕ ಅಲ್ಪ ಕೆಲವೊಬ್ಬ ಐಡಿಯಾಸ್ ಸ್ಪಾಟ್ ಐಡಿಯಾಸ್ ಅಂದು ಯಾರು ಬಂದದು 2 ದಿನ ಅಂಚನೆ ಪ್ಯಾಚ್ ವರ್ಕ್ ಹೋಗ್ತೀರ ಒಬ್ಬರು ಅವ್ರಿಗೆ ಐಡಿಯಾ ವರ್ಕ್ ಫೀಟಿಂಗ್ ಪೋನ ಐಡಿಯಾ ವರ್ಕ್ ಮೆಚ್ಚಿ ಮಲ್ತಂದು ಅವು ಪೂರ ಅಂದತಿ ಯಾರು ಬರೋಣ ಫಸ್ಟ್ ಅಂತೂ ಏನು ಫಸ್ಟ್ ಹೇಳ್ತೀವಿ ಪೂರ ಪೂರ ಸೋಪ್ ಮುಗಿತಾನೆ ಬಂದೆ ಇದಕ್ಕೆ ಒಕ್ಕ ಶುರು ಮಾಡ್ತಾರೆ ಭಾರಿ ವರ್ಕ್ ಆಗ್ತೀನಿ ಇದು ಅಣ್ಣ ಐನಡು ಲೈಕ್ ತೊಗೊಂಡು ಅಂಚೇಂಜ್ I'm completely not. And ಕೆಲವೊಂದು ಆ ಫುಲ್ ಆ ಮೂವಿಗೆ ಬಿಡ್ತಿರ ಮೂಡಿದೆ ನೆತ್ತಿದ ಉಪಯೋಗಿಸಿದಾಗ ಆ ಮೂವಿ ಕಂಪ್ಲೀಟ್ ನಂಗೆ ಕೊಡೆ ಅವ್ನು ಎಬ್ಬ ಒಂದು ದಲ್ಲದ ಸೀನ್ ಆ ಕಾರಣ ಮುಡಿ ಯಾರಕ್ಕೆ ಅಂಚದಿ ಅದು ಬಾಯಿಗೆ ನಿತಿನ್ರೆ ನಿತಿನ್ರಿಗೂ ತುಂಬಿಲ್ಲ ಅಂಚ ಇದರ ಒಂದು ದಿನ ರಿಲೀಸ್ ರೈತಿದ್ದ ಪ್ರಮೋಷನ್ ವರ್ಕಿಂಗ್ ಚಬ್ರ ಪ್ರಮೋಷನು ಎಂಟಿ ಫಸ್ಟು ನಂಬುದನ್ನು ಎರಡು ಪ್ರೀಮಿಯರ್ದ ಮೌತ್ ಪಬ್ಲಿಸಿಟಿ ನಿಮಗೆ ಜಾಸ್ತಿ ನಂಬುದ ಡೆಫ್ರೆಂಟ್ ಒಂದು ಕಂಟೆಂಟ್ ಸಿನಿಮಾ ಪಡೆದು ನೀವು ಪಂಡ
ಏನು ಬಂದರೆ ಅದು ಯಾರು ಈ ಆಡಿಯನ್ಸ್ ಒಪ್ಕೊಂಡಿದ್ದಾರೆ ಎಡ್ಡು ಸಿನಿಮಾ ಪೋತೂಲಿ ಮೊಕ್ಕವ್ರಿಗೆ ಅಂಚಿನ ಪ್ರಮೋಷನ್ ಜಾಸ್ತಿ ನೋಡಿದ ಅಂಚೆ ಕದ ಕಾರಣ ನಮ್ಮ ಅಂಚೆ ಮೂಲಕ ಸೋಷಿಯಲ್ ಮೀಡಿಯಾ ಜಾಸ್ತಿ ಮಾಡೋದು ಅಂದ ಸೋಷಿಯಲ್ ಮೀಡಿಯಾ ಪ್ರಮೋಟ್ ಮಾಡೋದು ಅಂದ್ರೆ ಮಾಮೂಲಿ ಬ್ಯಾಟ್ಸು ಅವು ಇಂದು ಪೂರ ಆ ಥರ ಪ್ರಮೋಟ್ ಬಟ್ ಏನು ಜಾಸ್ತಿ ನಮ್ಗೆ ಮೌತ್ ಪಬ್ಲಿಸಿಟಿ ಒಂದು ಮೆಂಟೆಂಟ್ ಸಿನಿಮಾ ತಗೋ ಬತ್ತಲ್ಲ ಮಾತೆಲ್ಲ ತೂಪರ್ಕೊಂಡು ನೀವು ಬಲವಾದ ನಂಬಿಕೆ ಮಾತೆಲ್ಲ ನಂಬಿಕೆ ಅವ್ರಿಬ್ಬರು ಅನ್ಕೊಂಡು ಮಾತ ಟೀಮ್ದ ನಂಬಿಕೆ ಎಷ್ಟು ಫಿಲ್ಮ್ ಅಂದ್ರೆ ಟಿಕೆಟ್ ಬೈಕ್ ಹೋಗ್ತಾ ಕಾರ್ ಅದಕ್ಕೆ ಸಾಗತ್ತೆ ನೆಕ್ಸ್ಟ್ ಮಂತ್ ಉಳ್ದಕ್ಕೆ ಅಂತ ಧರ್ಮಡಿ ಒಂಚಿ ನೆತ್ತರದಿಂದ ತಾನೇದ ಹೌಸ್ಫುಲ್ ಆದ ನನ್ನ ಶೋ ಐತೆ ಮುಪ್ಪ ಬಿದ್ದಿತ್ತ ಆ ಮುಪ್ಪಕ್ಕೆ ದೀಪ ಅವ ಫುಲ್ ಆಗೋಂಗಿಲ್ಲ ಅವ ಐತೆ ರಿಸಲ್ಟ್ ಐತೆ ಇರು ಫನ್ ಬಾರಿ ನಾ ಬ್ಯಾಲಿ ಬಂದು ಬಾರಿ ಐತೆ ಮೂರನೇ ಓರಿ ಬತ್ತಿರು ಎನ್ನ ಮಾಡ್ಬಿಟ್ಟು ನನ್ನ ಬಾವೇರಿ ಯಾನ್ ತೋದು ಹೋಗಿ ಬತ್ತೆ ಮಾರ್ರೆ ಎಲ್ಲ ನಾನೇ ಪರವಾಗಿಲ್ಲ ಫುಲ್ ತೊಗೊಬರ್ತೇನೆ ತಿಳಿದ ಅದು ಪೂರ್ಣ ಕೊಂಡಿರು ನಾನೇ ಪಪ್ಪ ನಾವು ಪರಲ್ಲ ವೈಫೈಗ್ಲಿ ಬರೋಡು ಮಂಚೆ ಆ ಒಂದು ಒಂದು 4 ಜನಕ್ಕೆ ಪಂಡೆಯನ್ನ ಒಂದು ಶಕ್ತಿ ಬಟ್ ಆ ಪನ್ನೆ ಇದೇರು ಪನ್ 4 ಜನಕ್ಕೆ ಆಕೆ ಸಿನಿಮಾದು ಅದೇ ಇಷ್ಟ 4 ಜನಕ್ಕೆ ಕಂಪೇರು ಅನಿಸ ನಮ್ಮಕ್ಕೆ ಅನಿಸಿತ ಸವರ್ ಬಾಗ ಏ ಪ್ರೊಡ್ಯೂಸ್ಗೆ ಮತ್ತೆ ಓ ಮೂವಿನ ಕೇಳ್ತಿದ್ದೆ ಒಂದೇ ಇದಕ್ಕೆ ಆಲ್ರೆಡಿ ಮೂವಿ ಪುಸ್ತಕ ಮಂಚಿನ ಸಂದೇಶ ಅಂದ್ರೆ ಈ ಟೀಮ್ ಮೂವಿ ಆಲ್ರೆಡಿ ರೀಚ್ ಆದ ಒಂದು ರೇಂಜಿಗೆ ರೀಚ್ ಆದ ನಾನು ಒಂಚೂರು ರೀಚ್ ನಾನು ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ ಮಾತ ಹುಡುಕಿಡು ಪುಡ್ಲಾಡು ಪುತ್ತೋಡು ಮುಂಜಿ ಪ್ರೀಮಿಯರ್ ದೀಪಿರು ತಗೊಂಡ ನಮ್ಮ ಸಿನಿಮಾನು ಒತ್ತವರ ತೂಲೆ ಫಸ್ಟ್ ಮಸ್ಟ್ ತೂಲಿ ಅದ್ರ ಪನ್ಲೆ ಉದ್ದೇಶ ಆತೆ ಬೊಕ್ಕ ಆಗಿ ಪನ್ ಹೇಳ್ದಾರ ಆಡಿಯನ್ಸ್ ಬರುವಿರು ರೆಬತ್ ಸಲ ಕಂಡಿದ್ದ ಇಷ್ಟ ಹಾಕೊಂಡು ಅವೇ ನಿಮಗೆ ಗ್ಯಾರಂಟಿ ಬರ್ತಾರೆ ಅಂತೂ ಲೀಡ್ ಕ್ಯಾರೆಕ್ಟರ್ ಪ್ರತಿ ಒಂದು ಪಾತ್ರಗಳ ಹೀರೋ ಕಥೆನೇ ಹೀರೋ ಧರ್ಮದೇನೇ ಹೀರೋ ಕಂಟೆಂಟ್ ಇರ ಇದು ಒಟ್ಟಿಗೆ ಓರೆಂಜ್ ಕಂಟೆಂಟ್ ಮೂವಿ ಬರ್ತಾ ಒಂದು ಹೀರೋಗೆ ಯಾವ್ದು ಅನ್ಫ್ರೆಡ್ ಹೀರೋ ಅನ್ಕೊಂಡ್ಬೋದು ಅದು ಹೆಂಗೆ ರೆಡ್ಡಿ ಅಂತ ಹೀರೋ ನೋಡಿ ಒಂದು ಹೀರೋಯಿನ್ ಬಮ ಕುಂತೆ ಒಂದು ಬೇರೆ ಥರ ಕ್ಯಾರೆಕ್ಟರ್ ಅಂಚೆ ಅದು ಹೀರೋ ಇದೆ ಮೀಡಿಯಸ್ನ ಹೀರೋ ಇರು ಆ ಥರ ಬಂದ ಒಂದು ಹೀರೋ ಅಪ್ಕಮಿಂಗ್ ಬಟ್ ಏನೋ ಒಂದು ಹೌದಿನದ ಕನಸು ಒಂದು 28 ವರ್ಷದ ಅಂದ್ರೆ ಇಷ್ಟೊಟ್ಟು 18 ವರ್ಷ ಇದು ಅವನಾದಾಗ ಅವನಿಗೆ ಸ್ವಲ್ಪ ನಮ್ಮ ನಿತಿನ್ ರೈನ ಮುಖಾಂತರ ಅವನು ಆರೋಗ್ಯ ಆ್ಯಕ್ಚುಲಿ ಎಷ್ಟು ಥ್ಯಾಂಕ್ಸ್ ಕೊಂಡಲ್ಲ ಅವನು ಬಂಡ ಆರೋಗ್ಯ ಕಾನ್ಫಿಡೆಂಟ್ ಟಿವಿ ಬರ್ಕೊಂಡು ಬರೋದ ಪ್ರೀಮಿಯರ್ ಫುಟಲ್ಲ ಕೊಡುಗೆ ತೋಜ ಒಂದು ಇರ್ಬತ್ತೆ ಅದಕ್ಕೆ ಸುಮಾರು ಏನೋ ನಮಗೆ ಫೋನ್ ಮಾಡ್ಕೊಂಡು ಇದು ಫಿಲಮ್ ಕ್ಲಿಯರ್ ಓಕೆನಾ ಏನು ಕ್ಯಾರೆಕ್ಟರ್ ಓಕೆನಾ ಯಾನ್ ತಾನೇ ಹೋದು ಅವೇ ಕಂಡದ ಅಡೆ ಮುಟ್ಟಲ್ಲ ಈಗ ಆ ಶೋ ಬಿಕ್ಕೊಂಡು ಡವ ಬಂದೆ ಚೆನ್ನಾಗಿ ರೆಸ್ಪಾನ್ಸ್ ಇಂಚ ಬೇಡ ಅಂದೆ ಬಟ್ ರೆಸ್ಪಾನ್ಸ್ ಮಕ್ಕಳು ನೋಡ್ತೇವೆ ನೀವು ಡೈರೆಕ್ಟ್ರು ನೋಡ್ಕೊಡೋದ ಏನೆಲ್ಲ ಬರ್ತದ ಬೇರೆ ಏನು ಮಾಡ್ಬೇಕಂತ ಪಂಡ ನಾನು ಏನೇ ಡೈರೆಕ್ಟರ್ ಅನ್ಸರು ಇದು ಅವ್ರನ್ನ ಪ್ರತಿಯೊಬ್ಬರೆಲ್ಲ ಬರ್ತದೆ ಡೈರೆಕ್ಟರ್ನೇ ಪಂಡೆ ಗುಡ್ ಹಾರೆ ಕ್ಲೈಮ್ಯಾಕ್ಸ್ ಅದು ಇಂಟರ್ ಲೆಸನ್ಸ್ ಎಕ್ಸಾಮ್ ಕಟ್ಟದು ಲಾಸ್ಟ್ ರಿಸಲ್ಟ್ ಬಂದು ಅಸಾನ ಬೇಕು ಖಂಡಿತ ಅಪಗಲ ಕೋಡಿಗೆ ಹಚ್ಚ ನಾನು ಅವ್ರ ಬಗ್ಗೆ ಜೇನು ಮಾಡಿ ಬೇರೆ ಅದನ್ನು ಜಾಮೂನ್ ಆ ಥರ ಬುಕ್ಕಂತ್ರಿ ವಿತರಣೆ ಮಾಡ್ಬಿಡ್ತಾರೆ ಆರು ಒಂದು ಸಲಿಕ್ ಮಾನ್ ಇಂಚನ ಅವು ದಪ್ಪ ಧರ್ಮದೇವ ಆಕೆ ಬುಕ್ಕನ್ಸ್ ಅಂತಾರೆ ಅವಲ್ಲ ನಿಜ ಅಂದ್ರಿ ಅವು ಎರಡು ಇಡೀ ಪಿಕ್ಚರ್ ಶೂಟಿಂಗ್ ಆಡಿಟೋರಿಯಂ ಶೂಟಿಂಗ್ ನೀರು ಗೊತ್ತೇ ಅದೇ ಯಾರು ಹೋಗ್ಬಿದ್ದಾರು ಕಲಿರುತ್ತೆ ಈ ಸೀಕ್ವೆನ್ಸ್ ದಪ್ಪ ಬರ್ಕ್ and that hurts himself all what the word that ಏನಿರುತ್ತೆ ಇಂಚರನ್ ಒಬ್ಬ ಅಕ್ಕಡೆ ಗೊತ್ತ ಇದು ತಬೇಡ ಫಿಲ್ ಗಾನ್ ಇನ್ನೊಂದು ಕೈಟ್ ಅವತ್ತು ತಮಾಷೆ ನಾವು ಬಂದರು ಅವರಡಿ ಜನಕ್ಕೆ ಬರ್ತಾ ಆತನು ಫ್ರೀ ಮ್ಯಾಪ್ ರಿಲೀಸ್ ಇಂಚ ಕಂಟೆಂಟ್ ಪೂರ ಗೊತ್ತ ಮೂವಿ ಮಾಡ್ಕೊಳಮ್ ಪ್ರೊಡ್ಯೂಸರು ಬಜೆಟ್ ವರ್ಕಿಂಗ್ ಈ ಮೂವಿ ಮಾಡ್ಕೊಳ್ಳೋಣ ಈಸಿದ ಮೆಥಡ್ ಧರ್ಮದೇವ ಇಚ್ಛೆ ಕಂಟೆಂಟ್ ಮನ್ಪುರೋನು ಇದಕ್ಕೆ ಮಸ್ತ್ ಬಜೆಟ್ ಪ್ರೊಡ್ಯೂಸರ್ ಈಚೆ ಸಪೋರ್ಟ್ ಇತ್ತು ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಓಕೆ ದುಡ್ಡು ಮಾಡ್ಕೊಡು ಮಂಚಿನ ಹೊತ್ತು ಕೂಗಿ ಕಲ್ಚರ್ದಲ್ಲಿ ಮಾತ್ರ ಪರಿಚಯ ಕೊಡು ಆದರೆ ಫ್ಯೂಚರ್ ಜನ್ರೇಷನ್ ಆಯ್ತು ಅವ್ರಿಗೆ ಜವಾಬ್ದಾರಿ ತೊಗೊಂಡು ಉದ್ದೇಶ ಈಗ ಓನ್ ಖರ್ಚು ಮಾಡ್ಕೊಡು ಅಲ್ಲಿ ಖರ್ಚು ತುಂಬ್ತಾರೆ ಅನಾವಶ್ಯಕವಾದ ಖರ್ಚು ಒಂದು ರೂಪಾಯಿ ಬಲ್ತಿದ್ದೆ
ಅವಶ್ಯಕತೆ ಇದ್ದೆ ಆ್ಯಕ್ಚುಲಿ ಸಿನಿಮಾ ಕಂಪ್ಲೇನ್ ಬಟ್ ಕಂಟೆಂಟ್ ಸ್ಟ್ರಾಂಗ್ ಇತ್ತು ಅಂಡ ఇది ఒక్కొక్క పెరచడం ಅವಶ್ಯಕತೆ ಇದೆ ఒక ఓన్ నెసెసిటీ ఉండు ಅವ್ರು ಬರೋ పెరచుకోగలుగుతారు ಬಜೆಟ್ ಹೆಂಗೆ ಜೇಬ್ ಗೊತ್ತಿದ್ದಿ ಬಟ್ ಒಂದು ಬಜೆಟ್ ಸಿನಿಮಾ ಏನೇನಾಗಿ ಎಂಚಿನപ്പോൾ ಅಚ್ಚನ ಒಂದು ಸಂದೇಹ ಆತನು ఒక ಪ್ರತಿಯೊಂದಿನ ಲೊಕೇಶನ್ ಹೋಗುವ ತಗೋದು ಈ ನಮ್ಮ ಸಬ್ಜೆಕ್ಟ್ಗೆ ಹೋಗ್ಬಿಡು ಅವ್ರು ಎಡ್ಡೆ ಲೊಕೇಶನ್ ಶೂಟ್ ಆಗ್ತದೆ ಇಂಥ ಬಜೆಟ್ ಸಿನಿಮಾ ಲೊಕೇಶನ್ ನನಗೆ ಬಂದ ಇನ್ನು ವಾಲ್ಪೇಶನ್ ಕೂಡ ಜಾಸ್ತಿ ಉಂಟೆ ಆಲ್ಮೋಸ್ಟ್ ಕರ್ನೂರು ಆಸಪಾತ್ ಪೂರ ಶೂಟ್ ಮಾಡ್ತಾ ಸಾಂಗ್ ಮಾತ್ರ ಕಡಪದ ಒಂಜಿ ಸಮೇತ ಶೂಟ್ ಮಾಡ್ತಾ ಒಂದಿನ ಬೊಕ್ಕ ಪೂರ ಕರ್ನೂರು ಸುತ್ತಮುತ್ತ ಬೊಕ್ಕ ಅವರು ಆ ಸರ್ ಅವ್ರಿಗೆ ಶೂಟ್ ಬೊಕ್ಕ ದಟ್ ಲ್ಯಾಂಗ್ವೇಜ್ ಕೂಡ ನಮ್ಮ ಗ್ರಾಮೀಣ ಉಳ್ಕೋದ ತೋರಿದ ಪ್ಲ್ಯಾನ್ ಇದೆ ಇದು ಬೆಂಗಳೂರು ಬರೋಕೆ ಗುಡ್ಲದಾಗ ಆ ಥರನೇ ಇದು ಒಂದು ಪುತ್ತೂರು ಅಂತ ಉತ್ತರ ಸುಳ್ಳಿ ಅವೇ ಮಾತಾಡಲ್ಲ ಅವೇ ಲ್ಯಾಂಗ್ವೇಜ್ ಅಂತ ಓಕೆ ಇದು ದೇವದೇವಾಂಕಿ ರಿಲೀಸ್ ಆಪನ್ ಅಂಜನಿ ಇದಕ್ಕೊಂದು ಎಂಡ ಪ್ಲೇಸ್ಮೆಂಟ್ ಹೆಂಗಿರಬೇಕು ಅಂತ ಮಂತ್ ಇರುತ್ತೆ ಶಾರ್ಟ್ ವರ್ಡ್ ಏತ ಜನಕ್ಕೆ ಜಾಸ್ತಿ ಕೆಂಟ ಬುದ್ಧಿಗೆ ಅದು ಆರ್ಟಿಸ್ಟ್ ಏರು ಬೋಡಕ್ಕೆ ಇಲ್ಲ அந்த தர்மதை நீங்கள் பார்த்தீங்கன்னா போய் எடுத்து சார்ஜிங் இருக்கு நம்பிக்கை தேவது நம்பிக்கை ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲ ನಮ್ಮ ಇಂಡಸ್ಟ್ರಿಯಲ್ ಒಂದಷ್ಟು ಪ್ರಾಜೆಕ್ಟ್ ಮಾಡ್ಕೊಡ್ತಾರೆ ಇತ್ತದಾದ ಅನ್ಕೊಂಡ ಇತ್ತು ಹೋಗ್ತಲ್ಲ ಇದೇ ತಮ್ಮಿತ್ತು ಭವಿಷ್ಯ ಪೂರ ತಮ್ಮಿಸ್ತಿಪ್ಪನು ಒಂದಷ್ಟು ಪ್ರೀಮಿಯರ್ ಪಂಡ ಸ್ಟುಡಿಯೋ ಬತ್ತು ಬೇರೆ ನಿರ್ದೇಶಕರು ಒಂದೆರಡು ಕ್ಯಾಬ್ ನಿರ್ದೇಶಕರು ಹುಡುಗಿ ಏರು ಬೆಟ್ಟ ಮುಗುತ್ತೇರಿ ಕಂತೆರಿಗೆ ಅವನಿಡ ಬಂದಿಲ್ಲ ಬೇರೆ ನಿರ್ದೇಶಕರು ಅವು ಇಂಥರ ಪ್ಲಸ್ಸು ಒಂದೆಷ್ಟು ನಿರೀಕ್ಷೆ ಇಲ್ಲ ಅವು ಎಷ್ಟು ಗಾಡಿಗೆ ಫಿಲ್ಮ್ 2000 ರೆಕಗ್ನೈಸ್ ಆಗಿ ಮಾಡಿ ಅನ್ಸ್ ಮತ್ತು ಒಂದು ತೋನಾಗ ನೀನು ಒಂದು ಹೆಸರು ಎಲ್ಲ ಆ್ಯಕ್ಟಿಂಗ್ ಇರ್ತಾ ಆಗ್ತಾನೆ ಅಂದೆ ಒಂದು ಅవి ರೀಚ್ ಆದ ಅದನ್ನ ಒಂದು ವಿಷಯ ಕನೆಕ್ಟ್ ಆಗ್ತದೆ ಒಂದು ಅವು ಒಂದು ಹೋಗ್ಕೊಂಡು ರಿಲೀಸ್ ಆದ ಧರ್ಮದ ರಿಲೀಸ್ ಆದಕ್ಕ ಇಷ್ಟದ ಯೋಚನೆ ಅವ್ರು நமக்கு நம்ம ஃப்ரெண்ட்ஸ் சர்க்கிள் தான் வச்சுட்டு நான் ஃப்ரெண்ட்ஸ் சர்க்கிள் தான் மூவி ಖುಷಿ ಆಯ್ತಾ ಪ್ರಮೋಟ್ ಬೋದ್ಲೆ ಮಾತಾಡಲ್ಲ ತುಪ್ಪೆ ನಮ್ಮ ದೂರ ಎಂತ ಕಂಡು ಗೊತ್ತಿಲ್ಲ ಇನ್ನೇ ಎಲ್ಲ ಕೈ ಬರುತ್ತೆ ಅಂದ್ರೆ ಇನ್ನು ಎತ್ತೈ ಚೆನ್ನಾಗಿ ಆಗ್ತದೆ ಆಮೇಲೆ ನಿಂಚ ಬಣ್ಣ ಅಷ್ಟು ತುಪ್ಪೆ ಓಕೆ ಅಂದ್ರೆ ತೂಗು ಅದು ಅಂತ ತೋಲ ಪಿಕ್ಚರ್ ಎತ್ತೈ ಅವೇ ಬಂದೆ ಯಾವ ಫ್ರೆಂಡ್ಲ ತೋಕು ಜನ ರಿಲೇಷನ್ ಅಂದು ಕಂಟೆಂಟ್ ಕಾಪನ್ ಸಿನಿಮಾ ಅಷ್ಟೇ ಏರದಿ ಪ್ಲೇನ್ ಇಲ್ಲದ ಅದೇ ನಾನು ಒಂದು ಎಡ್ಡೆ ನಂಬಿಕೆ എൻ്റെ ಒಬ್ಬ ಬೇರೆ ಮಾತೆ ಆ ಎಕ್ಸ್ಪೆಕ್ಟೇಷನ್ ಮಸ್ತ್ ಉಂಟು ಆ ರೀಚ್ ಆಗೋದು ಅದಕ್ಕೆ ಬುಕ್ಸ್ ಮಸ್ತ್ ಆರ್ಟಿಸ್ಟ್ ಆಗಿ ಇರ್ತೀವಿ ಮಮತಾ ಆರ್ಟಿಸ್ಟ್ ಎವಡೇದ ಬುಧ ಬಂದೆ ಇದೇ ಹಾಕಲ ಬಗ್ಗೆ ನಾನು ಇಮ್ಯಾಜಿನೇಷನ್ ಎನ್ಬಾಳೆ ಫಸ್ಟ್ ವೆಬ್ಸೈಟ್ ಬುಕ್ ಓದಿ ಗುರು ಲೆಕ್ಕ ಗುರು ಇಂಪ್ರೂವ್ ಗೈಡ್ ದೀಪಕ್ ರೇ ಪಾಂಡ ಕಲಾರಸ್ತೆ ಇಂಥರ ಬೆಸ್ಟ್ ಆಗಿದೆ ಅಂಡಾರ ನಿಕ್ಲ ಆಯ್ತು ಕಾಮಿಡಿಗಳ ಸೀರಿಯಸ್ಗಳ ಹೋಗೋಣಂತ ಕಲಾ ಮ್ಯಾಚ್ ಅಂತ ಚೇತನ್ ರೇಮಾಣಿ ದೈತ್ಯ ಪ್ರತಿಭೆ ನಮ್ಮ ಫ್ರೆಂಡ್ ನಿತಿನ್ ರೈ ಕೊಕ್ಕುವಲ್ಲಿ ಆರಂಭಕ್ಕೆ ಪಾತ್ರ ಆಲ್ ಇನ್ ಒನ್ ಪಾತ್ರ ಎನ್ನ ಪಾತ್ರ ಆಲ್ ಇನ್ ಒನ್ ಗುರು ಸ್ನೇಹಿತೆ ಮಾತಾಡಾರೆ ಅನ್ನ ಒಂದು ಸ್ನೇಹಿತ ಗುರುವಾಗೂ ನಡಬೇಕು ಬಂದು ಖಂಡಿತ ಒಪ್ಪು ನೈಗೆ ಬಡ ಬಲ ಬುಲ್ಲ ಪಾತ್ರ ಆತುಪ್ಪು ಬಟ್ ಒಂದು ಕ್ಯಾರೆಕ್ಟರ್ ಪಡೋದು ಆಯರ ಎನ್ನೋ ಪ್ಲೇಸ್ ಒಂದು ಹೋಯ್ತು ಬರಬೇಡ ಅವು ಗಿತ್ತದೆ ಗೊತ್ತಿದ್ದು ನಂಬಿಕೆ ಅವು ಎರಡು ಪೂಜೆವು ಅವು ಹಿಡಿದಕ್ಕೆ ಮತ್ತೆ ಯಾರು ಪುಷ್ಪಡ್ಬೇಕು ಅದ ಯಾವುದಾದ ಪ್ರೊಡ್ಯೂಸರ್ ಆರೋಗ್ಯ ಬೇಕು ಆರ್ಟಿಸ್ಟ್ ಅಂತದ ಅಥವಾ ಆಯ್ತು ನಾನೇ ಚಿಕ್ಕಪ್ಪ ರಮೇಶನ್ ಹೇಳ್ತೀರ ರಮೇಶನ್ನ ಒಂಜಿ ಪಾತ್ರ ಬಂದು ನೆಂಚಿನ ಮೇಲೆ ಕ್ಯಾರೆಕ್ಟರ್ ಏನು ಬಂದ ಜೈವ ಜನ ತಗೋತೀವಿ ಅಷ್ಟೇ ಓಕೆನಾ ಓಕೆ ಬತ್ತು ಬಟ್ ಎರಡನೇ ಆ ಕ್ಯಾರೆಕ್ಟರ್ ವಾಪಸ್ ಯಾರು ಬರ್ತೀನಿ ಅಂತ ಅವ್ರು ಖುಷಿ ದೇವಸಾಯ ಏನು ದೇವಸಾಯ ಸಂಡೇ ಇರೋದು ಅದು ನೀ ಡಿಒ ಅದನ್ನು ಅಂದರೆ ಅದರೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಇನ್ಸಿಟ್ಟಿದೆ ಅದರೊಟ್ಟಿಗೆ ವರ್ಕ್ ಮಾಡಬಾರ್ದು ನಮ್ಮ ನಿರ್ದೇಶಕನೊಟ್ಟಿಗೆ ರಿಜಿಸ್ಟರ್ ಆಗ್ತಿರ ಅವ್ರು ಖುಷಿ ಬೇಪಂಡ
ಇದೆಲ್ಲ ಪ್ಲ್ಯಾನ್ ಇಟ್ಕೊಂಡು ಫಾಸ್ಟ್ ಅವಕ್ಕೆ ತಕ್ಕ ಲೈಟಿಂಗ್ ಮಾಡ್ತದೆ ಆ ಫುಟೇಜ್ ಕೊರಪೆ ಅದ ಗ್ರೇಟ್ ನಿಜವಲ್ಲ ಒಂಜಿ ಕೆಲವು ಟೆಕ್ನಿಷಿಯನ್ ಅವೇ ಲೈಟ್ ಕೊಡು ಇದೇ ಲೈಟ್ ಕೊಡು ಇಂಚೆ ಕೊಡು ಹಿಂಗೆ ಕ್ವಾಲಿಟಿ ಆತ ಕೊಡುತ್ತದೆ ಕ್ವಾಲಿಟಿ ಆತ ಸೀಮಿತ ರೈಸ್ ಈತ ಒಂಜಿ ನೆಕ್ ಬಜೆಟ್ ಎಂದ ಅಲ್ಲ ಅವೇನು ಬಳಸೋದು ಒಂದು ಅದ್ಭುತ ಪಿಕ್ಚರ್ ಕ್ಲಾರಿಟಿ ಮತ್ತು ಇಂಚಿನ ಲೈಟ್ ಅಂತ ಟೆಕ್ನಾಲಜಿ ಇಂಚಿನ ಮಾತ್ರ ಲೈಟ್ಸ್ ಒಂದು ಲಾಸ್ಟ್ಗೆ ಇಂಚಿನ ಲೈಟ್ ಹೋಯ್ತಾನೆ ಅಂಚಿನ ಮಾತ್ರ ಒಂಜಿ ಥರ ಕ್ವಾಲಿಟಿ ಜನ ಸಿನಿಮಾ ಬರೋದು ಈಗ ಸೀಮಿತ ಲೈಟ್ಸ್ ಇದ್ದು ಇಂಚಿನ ಒಂಜಿ ಸಿನಿಮಾ ಡಬ್ ಮಾಡಲಿ ವಾಸ್ತು ಸೋಬ ಲೈಟ್ ಇದು ಪಾತ್ರ ಐತಿ ನಾನು ನಾವು ಅದೇ ಸ್ಪೀಡ್ ಇರ್ತದೆ ಅದು ಇದಕ್ಕೆ ಬಿಟ್ಟು ಈ ಮೇನ್ ಪಿಲ್ಲರ್ ಪ್ಲೇಯರ್ మీరు అర్జున పేరు సీదా వచ్చేది అర్జున ಮತ್ತೆ ಪ್ರೇಮಿಗೆ నాకు అనర్షన్ಗೆ ಬಂತಾನೆ ಅದ್ರ ವಿಚಾರ ಅದು ಫಾಟ್ಸ್ ಕೊಂಡು ಏನು ಮಾಡಿ ಒಂದು 10 ನಿಮಿಷ ರೆಡಿ ಹೇಳ್ತಾಡಿ ಅದು ಸಡಿ ದಾರ ಮಸ್ತ್ ಕೂಲ್ ಅಲ್ಲ ಅದು ಬಂದ ಮೇಲೆ ವಾರ ಅಂತರ ಕೂಲ್ ಅದು ಸೆಟ್ ಆದ ನನ್ನ ತಕಡಿಲ್ಲ ಎದ್ದರ ಮ್ಯಾನೇಜರ್ ಆರಾಮ್ ಚಿಕ್ಕಿ ಓಕೆ ಇದು ಗೊತ್ತು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಅಂತಾರೆ ಉದಾಹರಣೆ ತೆಗೆದ ಬಗ್ಗೆ ಬಂದೆ ನಾನು ಮೂವಿ ಏನ ಎಕ್ಸ್ಪೀರಿಯನ್ಸ್ ಬಂದೆ ಹ್ಯಾಪಿ ಏನ ಪ್ಲೇ ಸ್ಟೋರಿ ಬಂದರೆ ಇಷ್ಟು ಕಿರಿಯನು ಮಸ್ತ್ ಎಡ್ಡಾವಡೆ ಮಸ್ತ್ ನನ್ನ ಆರ್ಟಿಸ್ಟ್ ಅಂದರೆ ಕೂಡ ಇದಕ್ಕೆ ಬಂದ ಇಂಟರ್ವ್ಯೂ ಹೋಗುವ ಧರ್ಮದೇವ ಎಂತ 50 ಗಂಟೆಯಿಂದ ಅವನು 50 ಆ ಥರದ್ದು ಸಪೋರ್ಟ್ ಮಾಡ್ಕೊಡು ಅವ ಏರೋ ಇತ್ತಗಾವರು ಅದರಿಗೆ ಪಿಕ್ಚರ್ ಅದೇನು ಒಂದು ಪೇನ್ ಇಟ್ಟಾನು ಬಂಡ ಅವು ಎಷ್ಟೋ ಜನ ಲೈಟ್ ಸಿಗೋದು ಯಾಕಂದ್ರೆ ಅಂತ ದಿನ ಲೈಟ್ ಚೇಂಜ್ ಹಾಕೊಂಡು ಮೇಲೆ ಲೈಟ್ ಚೇಂಜ್ ಆಗೋದು ಅಂತ ಕ್ಯಾನ್ ಲೈಟ್ ಗೊತ್ತಾಗಿ ನಮ್ಮ ಡೈಟ್ ಗೊತ್ತಾಗಿ ವಾಟ್ಸ್ ಥ್ಯಾಂಕ್ಸ್ ರೈಟ್ ದ್ಯಾನ್ ಓಕೆ ಇದು ಇನ್ನಿತ ಎಪಿಸೋಡ್ದ ವಿಶೇಷ ಧರ್ಮದೇವದ ಬೆತ್ತುಂಜ ಆರ್ಟಿಸ್ಟ್ನೊಟ್ಟಿಗೆ ನೆಕ್ಸ್ಟ್ ಎಪಿಸೋಡ್ ಬರ್ಪ 12 ರಾಜ್ ಪ್ರೊಡಕ್ಷನ್ಸ್ ನಮಸ್ಕಾರ.